ಶ್ರವಣ, ಜಪ ಮತ್ತು ಸ್ಮರಣ ಮೊದಲಾದವುಗಳಿಂದ ಇರುವುದು. ನಿಯಂತ್ರಿತ ತತ್ವಗಳನ್ನು ಅನುಸರಿಸುವುದು. 5 ಭಕ್ತರಲ್ಲದವರ ಸಹವಾಸವನ್ನು ತೊರೆಯುವುದು. ಮತ್ತು 6 ಇಂದಿನ ಆಚಾರ್ಯರು ನಡೆದ ಹಾದಿಯಲ್ಲಿ ನಡೆಯುವುದು. ಈ 6 ತತ್ವಗಳ ಅನುಷ್ಠಾನದಿಂದ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಇನ್ನೊಬ್ರು ಓದಿ. ದತ್ತಾತ್ರೇಯ. ಸ್ಕ್ರೀನ್ ಬರ್ತಾ ಇಲ್ಲ ಮಾತಾಜಿ. ಸ್ಕ್ರೀನ್ ಬರ್ಲಿಕ್ಕೆ ಈಗ ಬರ್ತದೆ. ಇಲ್ಲಿ ಯಾರ ಹತ್ರ ಪುಸ್ತಕ ಉಂಟು ಅವರು ಓದಿ ಅಂತ ಹೇಳಿದೆ. ಅದಕ್ಕೆ ಪುಸ್ತಕ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಭಾವಾರ್ಥ: ಭಕ್ತಿ ಸೇವೆಯು ಭಾವುಕತೆಯ ಅಥವಾ ಕಾಲ್ಪನಿಕ ಭಾವ ಪರವಶತೆಯ ವಿಷಯವಲ್ಲ. ಕಾರ್ಯಾಚರಣೆಯೇ ಅದರ ಸಾರಾಂಶ. ಶೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಭಕ್ತಿ ಸೇವೆ ಎಂದರೆ ಏನು ಎಂಬುದನ್ನು ಹೀಗೆ ವಿವರಿಸಿದ್ದಾರೆ. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಉತ್ತಮ ಭಕ್ತಿ ಅಥವಾ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಬಗೆಗೆ ನಿರ್ಮಲವಾದ ಭಕ್ತಿ ಎಂದರೆ ಭಗವಂತನಿಗೆ ಇಷ್ಟವಾಗುವಂತೆ ಭಕ್ತಿ ಸೇವೆ ಮಾಡುವುದು. ಈ ಭಕ್ತಿ ಸೇವೆಯಲ್ಲಿ ಯಾವುದೇ ಬಾಹ್ಯ ಉದ್ದೇಶವಿರಬಾರದು. ಕಾಮ್ಯ ಕರ್ಮವಾಗಲಿ, ನಿರಾಕಾರ ಜ್ಞಾನವಾಗಲಿ, ಮತ್ತಿತರ ಸ್ವಾರ್ಥ ಕಾಮನೆಗಳಾಗಲಿ ಇರಕೂಡದು. ಭಕ್ತಿಯು ಒಂದು ಬಗೆಯ ಸಂಸ್ಕಾರ ಎಂದರೆ ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ. ಭಕ್ತಿಯು ಒಂದು ಬಗೆಯ ಸಂಸ್ಕಾರ ಎಂದರೆ ಕ್ರಿಯೆ. ಆಧ್ಯಾತ್ಮಿಕ ಸಂಸ್ಕಾರ ಬೆಳೆಸಿಕೊಳ್ಳುವುದು ಎಂದರೆ ಕೆಲವು ಕಪಟ ಯೋಗಿಗಳು ಬೋಧಿಸುವಂತೆ ಸೋಮಾರಿಯಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳುವುದು ಎಂದರ್ಥವಲ್ಲ. ಅಂತಹ ಸೋಮಾರಿತನ ಧ್ಯಾನವು ಭಕ್ತಿಯೋಗದ ಬಗೆಗೆ ತಿಳುವಳಿಕೆ ಇಲ್ಲದವರಿಗೆ ಒಳ್ಳೆಯದಿರಬಹುದು. ಈ ಕಾರಣದಿಂದಲೇ ಚಿತ್ತ ಶೋಭೆಯುಂಟು ಮಾಡುವ ಲೌಕಿಕ ಚಟುವಟಿಕೆಗಳನ್ನು ತಡೆಯಲು ಧ್ಯಾನ ಮಾಡಬೇಕೆಂದು ಹೇಳುತ್ತಾರೆ. ಧ್ಯಾನವೆಂದರೆ ಕೆಲಸಕ್ಕೆ ಬಾರದ ಚಟುವಟಿಕೆಗಳನ್ನೆಲ್ಲ ಕನಿಷ್ಠ ಪಕ್ಷ ತಾತ್ಕಾಲಿಕವಾಗಿ ಆದರೂ ನಿಲ್ಲಿಸುವುದು. ಆದರೆ ಭಕ್ತಿಯು ಕೆಲಸಕ್ಕೆ ಬಾರದ ಲೌಕಿಕ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸುವುದು ಮಾತ್ರವಲ್ಲದೆ ಸಾರ್ಥಕವಾದ ಭಕ್ತಿ ಸೇವಾ ಕಾರ್ಯಗಳಲ್ಲಿ ಒಬ್ಬನನ್ನು ತೊಡಗಿಸುವುದು. ಶ್ರೀ ಪ್ರಹ್ಲಾದ ಮಹಾರಾಜನು ಹೀಗೆ ಹೇಳುತ್ತಾನೆ: ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಂಖ್ಯಂ ಆತ್ಮನಿವೇದನಂ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಇಲ್ಲಿ ಅನುವಾದದಲ್ಲಿ ಶುದ್ಧ ಭಕ್ತಿ ಸೇವೆ ಮಾಡಲಿಕ್ಕೆ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಶುದ್ಧ ಭಕ್ತಿ ಸೇವೆ ಮಾಡಲು ಅನುಕೂಲಕರವಾದ 6 ಪ್ರಿನ್ಸಿಪಲ್ಸ್. ಅದೇನೆಂದ್ರೆ, 1 ತತ್ವಗಳು. 1 ಉತ್ಸಾಹದಿಂದ ಇರುವುದು. 2 ಆತ್ಮವಿಶ್ವಾಸದಿಂದ ನಾವು ಪ್ರಯತ್ನ ಪಡುವುದು. ತಾಳ್ಮೆ ಇರಬೇಕು. ಆಮೇಲೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ಕೃಷ್ಣನ ಬಗೆಗೆ ಶ್ರವಣ ಮಾಡುದು, ಜಪ ಮಾಡುದು, ಮತ್ತೆ ಸ್ಮರಣೆ ಮಾಡುದು. ನಿಯಂತ್ರಕ ತತ್ವಗಳನ್ನು ಕೂಡ ಅನುಸರಿಸುವುದು. 5ನೇದಾಗಿ ಭಕ್ತರಲ್ಲದವರ ಸಹವಾಸವನ್ನು ತೊಡೆಯುವುದು. ಮತ್ತು 6ನೇದಾಗಿ ಇಂದಿನ ಆಚಾರ್ಯರು ಅವರು ನಡೆದು ಬಂದ ಹಾದಿಯಲ್ಲಿ ನಡೆಯುವಂಥದ್ದು. ಇದೇ 6 ತತ್ವಗಳು. ಇದನ್ನು ಈ 6 ತತ್ವಗಳ ಅನುಷ್ಠಾನದಿಂದ ಖಂಡಿತವಾಗಿಯೂ ನಾವು ಭಕ್ತಿ ಸೇವೆಯಲ್ಲಿ ಸಿದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಉತ್ಸಾಹದಿಂದ ಇರುವುದು ಅಂತೇಳಿ, ಈಗ ಅದು ಫಸ್ಟ್ ಪಾಯಿಂಟ್. ಅಂದ್ರೆ ಇಲ್ಲಿ ಭಕ್ತಿ ಸೇವೆಯ ಭಾವುಕತೆ ಮತ್ತೆ ಕಾಲ್ಪನಿಕ, ಅದರ ಭಾವ ಪರವಶತೆಯ ವಿಷಯ ಅಲ್ಲದು. ಅದರ ಸಾರಾಂಶ ಏನು ಅಂತ ಹೇಳಿದ್ರೆ, ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಭಕ್ತಿ ಸೇವೆ ಎಂದರೆ ಏನು ಎಂಬುದನ್ನು ಇಲ್ಲಿ ವಿವರಿಸಿದ್ದಾರೆ. ಏನು? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿ ಉತ್ತಮ. ಅಂದ್ರೆ ಉತ್ತಮ ಭಕ್ತಿ ಅಥವಾ ದೇವೋತ್ತಮ ಪರಮಪುರುಷನಾದ ಆ ಶ್ರೀಕೃಷ್ಣನ ಬಗೆಗೆ ನಿರ್ಮಲವಾದ ಭಕ್ತಿ, ಅದು ಭಗವಂತನಿಗೆ ಇಷ್ಟವಾಗುವಂತೆ ಭಕ್ತಿ ಸೇವೆಯನ್ನು ಮಾಡುವುದು.
ಸೌಂಡ್ ಏನೋ ಬಂತು ಅದಕ್ಕೆ ನೋಡಿ. ಅಲ್ಲಿ ಉತ್ಸಾಹದಿಂದ ಇರುವುದು ಅಂತ ಹೇಳಿದ್ರೆ ಭಕ್ತಿಯನ್ನು ನಾವು ಮಾಡುವಾಗ ಉತ್ಸಾಹದಿಂದ ಮಾಡುವಂಥದ್ದು, ಸಂಪೂರ್ಣ ಶುದ್ಧವಾಗಿ ಮಾಡುವಂಥದ್ದು. ಭಕ್ತಿ ಸೇವೆಗೆ ನಾವು ನಮ್ಮ ಸಮಯವನ್ನು, ಸ್ವಲ್ಪ ಸಮಯವನ್ನು ಅದಕ್ಕಾಗಿ ಮೀಸಲಾಗಿಡುವುದು. ಹೇಗೆ ನಾವು ದೇಹವನ್ನು ಮೇಂಟೈನ್ ಮಾಡಲಿಕ್ಕೆ ಯೋಗ ಅಂಥದ್ದೆಲ್ಲ ಮಾಡ್ತೇವೆ, ಆಹಾರ ತಯಾರು ಮಾಡಲಿಕ್ಕೆ ಹೋಗ್ತೇವೆ. ಹಾಗೆ ಇಲ್ಲಿ ನಾವು ಒಬ್ಬ ಇದು ಏನು ಆ ಉತ್ಸಾಹದಿಂದ ಇರುವುದಂದ್ರೆ, ಒಂದು ಆಫೀಸಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಬೇಗ ಎದ್ದುಕೊಂಡು ಏನೆಲ್ಲ ಅಡಿಗೆ ಕೆಲಸ ಆಗ್ಬೇಕೋ ಅದೆಲ್ಲ ಮಾಡಿಕೊಂಡು ನಾವು ಆಫೀಸಿಗೆ ಹೊರಡ್ತೇವೆ. ಹಾಗೆ ಕೃಷ್ಣ ಪ್ರಜ್ಞೆಗೆ ಕೂಡ ಆದಷ್ಟು ಸಮಯವನ್ನು, ಆ ಬೆಳಗಿನ ಮುಂಜಾನೆಯ ಸಮಯವನ್ನು ನಾವು ಕೃಷ್ಣ ಪ್ರಜ್ಞೆಗೆ ಕೊಡಬೇಕು. ಆಗ ನಾವು ಖಂಡಿತವಾಗಿ ಉತ್ಸಾಹದಿಂದ ಇರ್ತೇವೆ. ಇದು ನಿಮ್ಗೆ ಈಗಾಗಲೇ ಅನುಭವಕ್ಕೆ ಬಂದಿರಬಹುದು. 4 ಗಂಟೆ 4:15 ಗಂಟೆಗೆ ಎದ್ದುಕೊಂಡು ನೋಡ್ತೀರಾ ಅಲ್ಲವಾ? ಯಾಕೆ ಹೌದು ಮಾತಾಜಿ. ಇಲ್ಲಿ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅಂತ ಹೇಳಿ ಕೊಟ್ಟಿದ್ದಾರೆ. ಏನದು ಅನ್ಯಾಭಿಲಾಷಿತ ಅಂತ ಹೇಳಿ? ಇಲ್ಲಿ ಕೃಷ್ಣನಿಗೆ ಅನುಕೂಲವಾಗುವಂತಹ, ಇಷ್ಟವಾಗುವಂತಹ ಕೆಲಸವನ್ನೇ ಮಾಡುವುದಕ್ಕೆ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿ ಉತ್ತಮ, ಉತ್ತಮ ಭಕ್ತಿಯನ್ನು ಈ ರೀತಿ ಮಾಡ್ತಾನೆ. ಆಮೇಲೆ ಅಲ್ಲಿ ಇನ್ನೊಂದು ಏನು ಕೊಡ್ತಾರೆ, ಅನುಶೀಲನಂ. ಅದಾಯ್ತು, ಅನುಕೂಲನಂ ಅನುಶೀಲನಂ ಆಯ್ತು. ಈಗ ಉತ್ತಮ ಭಕ್ತಿ ಅಂತ ಹೇಳಿಕೊಟ್ಟಿದ್ದಾರೆ. ಏನದು ಉತ್ತಮ ಭಕ್ತಿ ಅಂದ್ರೆ ಏನು? ಇಲ್ಲಿ ವಿಷಯಗಳು ಅಂದ್ರೆ ಜ್ಞಾನ ಕರ್ಮಗಳಿಂದ ಮುಕ್ತವಾದ, ಸ್ವಾರ್ಥಗಳಿಂದ ಮುಕ್ತವಾಗಿ ಇರುವಂಥದ್ದು. ಅದರಲ್ಲಿ ಸ್ವರೂಪ ಲಕ್ಷಣ ಅಂದ್ರೆ ಅನುಕೂಲೇನ, ಕೃಷ್ಣನಿಗೆ ಅನುಕೂಲವಾದ ಅಂತಹ ಕೆಲಸ, ಇಷ್ಟವಾದಂತಹ ಕೆಲಸ, ಅದು ಸ್ವರೂಪ ಲಕ್ಷಣದಲ್ಲಿ ಇರುವಂಥದ್ದು. ಅದರಲ್ಲಿ ಉತ್ತಮ ಭಕ್ತಿಯಲ್ಲಿ 2 ಇದೆ, ಸ್ವರೂಪ ಲಕ್ಷಣ ಮತ್ತೆ ತಟಸ್ಥ ಲಕ್ಷಣ ಅಂತೇಳಿ. ಅಲ್ಲಿ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅಂತ ಹೇಳಿದ ಕೂಡಲೇ ತಟಸ್ಥ ಲಕ್ಷಣ, ಜೀವಿಗಳು ಮಾಡುವಂಥದ್ದು. ಅನುಕೂಲೇನ ಅಂತ ಹೇಳಿದ್ರೆ ಕೃಷ್ಣನಿಗೆ ಅನುಕೂಲವಾಗುವಂಥದ್ದು ಮಾಡುವುದು. ಇನ್ನು ಇದು ಏನಂದ್ರೆ ಕೃಷ್ಣನಿಗೆ ವಿರೋಧವಾಗಿ ಅಥವಾ ಎಲ್ಲ ಜ್ಞಾನ ಕರ್ಮಾದಿಗಳನ್ನು ಸ್ವಾರ್ಥಗಳಿಂದ ಮಾಡುವಂಥದ್ದು. ಅನ್ಯಾಭಿಲಾಷಿತಂ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ. ಉತ್ತಮ ಭಕ್ತಿ ಅಂದ್ರೆ ದೇವೋತ್ತಮ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಭಕ್ತಿ ಸೇವೆಯಲ್ಲಿ ಯಾವುದೇ ಬಾಹ್ಯ ಉದ್ದೇಶವಿರಬಾರ್ದು. ನಮ್ಗೆ ಬೇಕು, ಅದನ್ನು ನಾವು ಮಾಡ್ಲೇಬೇಕು, ಸಿಗ್ಲೇಬೇಕು ಅಂತಹ ಉದ್ದೇಶ ಇರಬಾರ್ದು. ಕಾಮ್ಯ ಕರ್ಮವಾಗ್ಲಿ, ನಿರಾಕಾರ ಜ್ಞಾನವಾಗ್ಲಿ, ಮತ್ತಿತರ ಸ್ವಾರ್ಥ ಕಾಮನೆಗಳು ಕೂಡ ಇರಬಾರದು. ಅನುಶೀಲನಂ ಅಂತ ಹೇಳಿದ ಕೂಡಲೇ ಅದು ಕೃಷ್ಣಾನುಶೀಲನಂ ಅಂದ್ರೆ ಅನುಕರಣೆ ಮಾಡುದು. ಹೇಗೆ ಆಚಾರ್ಯರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ಆ ಗುಣಗಳನ್ನು, ಶೀಲನಂ ಅಂದ್ರೆ ಗುಣ ಪ್ರವೃತ್ತಿಗಳು. ಹಿಂದಿನ ಆಚಾರ್ಯರು ನಮ್ಗೆ ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಹೇಳ್ತಾರೆ ಅದರ ಪ್ರಕಾರನೇ ಅನುಕರಣೆ ಮಾಡಬಾರ್ದು, ಅನುಸರಣೆ ಮಾಡಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಇನ್ನು ಇದನ್ನು ಓದಿ ಆಗಿದೆ ಅವರು. ಈ ಸಂಸ್ಕಾರ, ಭಕ್ತಿ ಎಂಬುದೇ ಒಂದು ಸಂಸ್ಕಾರ, ಆಧ್ಯಾತ್ಮಿಕ ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಬೇಕು. ಈಗ ಕಪಟ ಯೋಗಿಗಳು ಏನ್ ಮಾಡ್ತಾರೆ, ಸೋಮಾರಿಯಾಗಿ ಅವರು ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಅದಲ್ಲ, ಏನು ತಿಳುವಳಿಕೆ ಏನು ಅಂತ ಹೇಳಿ ಸೋಮಾರಿತನವನ್ನು ಬಿಡಬೇಕು. ಆ ಒಳ್ಳೆಯ ಕೃಷ್ಣ ಪ್ರಜ್ಞೆ ಅಥವಾ ನಮ್ಮ ಮನಸ್ಸಿನ ಚಾಂಚಲ್ಯವನ್ನು ತೆಗಿಬೇಕು. ಲೌಕಿಕ ಚಟುವಟಿಕೆಗಳನ್ನು ತಡೆಯಲು ನಾವು ಧ್ಯಾನ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಧ್ಯಾನವೆಂದ್ರೆ ಕೆಲಸಕ್ಕೆ ಬಾರದದ್ದು ಅಲ್ಲ, ತಾತ್ಕಾಲಿಕವಾಗಿ ಆ ಚಟುವಟಿಕೆಗಳನ್ನು, ಕೆಲಸಕ್ಕೆ ಬಾರದದ್ದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಭಕ್ತಿ ಸೇವೆಯ ಕೆಲಸಕ್ಕೆ ಬಾರದ ಲೌಕಿಕ ಅಂದ್ರೆ ಈ ಭೌತಿಕ ಕಾರ್ಯ ಚಟುವಟಿಕೆಗಳನ್ನು ಅದನ್ನು ನಿಲ್ಲಿಸುವುದು ಮಾತ್ರವಲ್ಲದೆ ಸಾರ್ಥಕವಾದ ಭಕ್ತಿ ಸೇವಾ ಕಾರ್ಯಗಳಲ್ಲಿ
ಕೃಷ್ಣನ ಆ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ಯಾವುದ್ರಲ್ಲಾದ್ರೂ ಒಂದರಲ್ಲಿ ತೊಡಗಿಸ್ಬೇಕು. ಈಗ ನವವಿಧದ ಭಕ್ತಿಗಳು ಇವೆ, ಅದರಲ್ಲಿ ಯಾವ್ದಾದ್ರೂ ಒಂದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತೇಳಿ ಇಲ್ಲಿ ಪ್ರಹ್ಲಾದ ಮಹಾರಾಜ ಕೂಡ ಹೇಳ್ತಾ ಇದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ. ಇದು 9 ಬಗೆಯ ಭಕ್ತಿಯ ಸೇವೆಯ ಪ್ರಕ್ರಿಯೆಗಳು. ಅಂದ್ರೆ ಶ್ರವಣಂ, ದೇವೋತ್ತಮ ಪರಮಪುರುಷನ ನಾಮವನ್ನು, ಅವನ ಮಹಿಮಾ ಅತಿಶಯವನ್ನು ನಾವು ಕೇಳುವುದು, ಕಿವಿಗೆ ಹಾಕಿಕೊಳ್ಬೇಕು. ಮತ್ತೆ ಅವನ ಮಹಿಮಾ ಅತಿಶಯವನ್ನು ಅಂದ್ರೆ ಕೀರ್ತನೆ ಸ್ತೋತ್ರಗಳನ್ನು ಮಾಡುವಂಥದ್ದು. ಮತ್ತೆ ಸ್ಮರಣಂ, ಭಗವಂತನನ್ನು ಸ್ಮರಿಸುವುದು. ಪಾದ ಸೇವನಂ ಅಂದ್ರೆ ಭಗವಂತನ ಪಾದ ಸೇವೆ ಮಾಡುವುದು. ವಿಗ್ರಹಾರಾಧನೆ ಮಾಡುವುದು, ಭಗವಂತನಿಗೆ ನಮಸ್ಕಾರ ಮಾಡುವುದು, ಭಗವಂತನ ದಾಸನಾಗಿ ವರ್ತಿಸುವುದು, ಅವನೊಂದಿಗೆ ಗೆಳೆತನದಿಂದ ಇರುವುದು. ಆಮೇಲೆ ಭಗವಂತನಿಗೆ ಶರಣಗಳು. ಶ್ರವಣಂ ಅಂದ್ರೆ ಕೇಳುವುದು, ಆ ದಿವ್ಯ ಸಂಪಾದನೆ, ಅದೇ ಮೊದಲ ಹೆಜ್ಜೆ. ಬೇರೆಯವರು ಅನರ್ಹರು ಯಾರಿದ್ದಾರೋ ಅವರ ಮಾತನ್ನು ನಾವು ಕೇಳಬಾರ್ದು. ಯೋಗ್ಯವಾದ ವ್ಯಕ್ತಿಯನ್ನು ಆರಿಸಬೇಕು. ಯೋಗ್ಯವಾದ ವ್ಯಕ್ತಿಯ ಬಳಿಗೆ ನಾವು ಹೋಗಿ ತಿಳಿಬೇಕು, ಯಾರು ಯೋಗ್ಯವಾದ ವ್ಯಕ್ತಿ ನೋಡೋಣ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನೀನ ತತ್ವದರ್ಶಿನ. ಅಂದ್ರೆ ಗುರುವಿನ ಬಳಿಗೆ ಹೋಗ್ಬೇಕು, ಸತ್ಯವನ್ನು ಅರಿಯಲು ಪ್ರಯತ್ನಿಸಬೇಕು. ನಮ್ರತೆಯಿಂದ ಗುರುವನ್ನು ಕೇಳಿ ನಾವು ತಿಳಿದುಕೊಂಡು ಅವನ ಸೇವೆಯನ್ನು ಮಾಡಬೇಕು. ಈಗ ಗೊತ್ತಾಯ್ತು ಯಾರ ಬಳಿಗೆ ಹೋಗ್ಬೇಕು, ನಾವು ಗುರುವಿನ ಬಳಿಗೆ ಹೋಗ್ಬೇಕು. ಅಲ್ಲಿ ನಾವು ಸತ್ಯವನ್ನು ತಿಳಿದುಕೊಳ್ಬೇಕು. ಗುರುವಿನೊಡನೆ ನಾವು ನಮ್ರತೆಯಿಂದ ಇರ್ಬೇಕು. ಆಮೇಲೆ ನಮ್ಗೆ ಏನು ಡೌಟ್ ಇದೆಯೋ ಅದನ್ನು ಕೇಳಿ ತಿಳಿದುಕೊಳ್ಬೇಕು. ಅವನ ಸೇವೆಯನ್ನು ಮಾಡ್ಬೇಕು. ಆತ್ಮ ಸಾಕ್ಷಾತ್ಕಾರ ಹೊಂದಿದವನು ತತ್ವದರ್ಶಿ ಆದ್ದರಿಂದ ಅವನು ನಮ್ಗೆ ಜ್ಞಾನವನ್ನು ಕೊಡ್ತಾನೆ. ಇಲ್ಲಿ ಮುಂಡಕ ಉಪನಿಷತ್ತಿನಲ್ಲಿ ಕೂಡ ಹೀಗೆ ಹೇಳಿದೆ, ತದ್ವಿಜ್ಞಾನಾರ್ಥಂ ಸಾ ಗುರು ಏವಾಭಿಗಚ್ಚೇದ್. ಆ ದಿವ್ಯ ಜ್ಞಾನವನ್ನು ಅರಿಯಲು ಸದ್ಗುರುವನ್ನೇ ನಾವು ಆಶ್ರಯಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ನಾವು ಏನ್ ಮಾಡ್ಬೇಕು, ನಮ್ರತೆಯಿಂದ ಆ ದಿವ್ಯವಾದ ರಹಸ್ಯ ಜ್ಞಾನವನ್ನು ಪಡೆಯುವ ಆ ವಿಧಾನವನ್ನು, ಅದು ಕೇವಲ ಒಂದು ಊಹಾಪೋಹ ಅಲ್ಲ. ಚೈತನ್ಯ ಮಹಾಪ್ರಭುಗಳು ಕೂಡ ರೂಪ ಗೋಸ್ವಾಮಿಯವರಿಗೆ ಹೇಳಿದ್ದಾರೆ. ಅದನ್ನು ನಾವು ಅನುಸರಿಸುವುದು ಹೇಗೆ ಅಂತೆ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೇ ಪಾಯ ಭಕ್ತಿ ಲತಾ ಬೀಜ. ಭಕ್ತಿ ಲತಾ, ಭಕ್ತಿ ವೃಕ್ಷ ಹೇಗೆ ದೇವ್, ಹಾಗೆ ಇಲ್ಲಿ ಭಕ್ತಿ ಲತಾ ಬೀಜ. ಬ್ರಹ್ಮನು ಇಲ್ಲಿ ಸೃಷ್ಟಿಸಿದ ಜಗತ್ತಿನಲ್ಲಿ ಸಂಚರಿಸುವಾಗ ಯಾರೋ ಒಬ್ಬ ಭಾಗ್ಯವಂತನಾದ ಜೀವಿಯು ಭಕ್ತಿ ಲತೆಯ ಬೀಜವನ್ನು ಪಡೆಯುತ್ತಾನೆ. ಹೀಗೆಲ್ಲ ಆಗುವುದು ಇದು ಗುರುವಿನ ಮತ್ತೆ ಕೃಷ್ಣನ ಕೃಪೆಯಿಂದ ಅಂತೇಳಿ ಚೈತನ್ಯ ಚರಿತಾಮೃತದ ಮಧ್ಯ ಲೀಲದಲ್ಲಿ ಹೇಳಿದ್ದಾರೆ. ಇಲ್ಲಿ ಭೌತ ಜಗತ್ತು ಅದು ಸ್ವಾಭಾವಿಕವಾಗಿ ಆನಂದಮಯವಾದ ಜೀವಿಗಳ ಸೆರೆಮನೆ. ನಾವು ಇಲ್ಲಿ ಬಂದಿದ್ದೇವೆ ಸೆರೆಮನೆಗೆ. ನಿನ್ನೆ ಅಲ್ಲ ಆದದ್ದು ಸೆರೆಮನೆದು. ಎಸ್, ವಾಸ್ತವವಾಗಿ ಇದು ನಿರ್ಬಂಧಿತ ಸುಖಮಯ ಜಗತ್ತಿನ ಸೆರೆಯಿಂದ ನಾವು ಬಿಡಿಸಿಕೊಳ್ಳ ಬಯಸುತ್ತಾರೆ. ಆದ್ರೆ ಮೋಕ್ಷ ಮಾರ್ಗ ಕಾಣದೆ ಅವರು ಒಂದು ಲೋಕದಿಂದ ಇನ್ನೊಂದಕ್ಕೆ ಅಂದ್ರೆ ನಾನಾ ಯೋನಿಗಳಲ್ಲಿ ಸಂಚರಿಸ್ತಾ ಇರುತ್ತಾರೆ. ಈ ರೀತಿಯಲ್ಲಿ ಜೀವಿಗಳು ಈ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಸಿಲುಕಿ ಹಾಕಿಕೊಂಡು ಇರ್ತಾರೆ. ಭೌತ ಪ್ರಪಂಚದಲ್ಲಿ ಅಲೆದಾಡ್ತಾ ಇರ್ತಾರೆ. ಒಬ್ಬ ಶುದ್ಧ ಭಕ್ತನಿಗೆ ಭಕ್ತನ ಸಂಘ ದೊರೆತರೆ ಅವನು ಆ ಭಕ್ತನಿಂದ ಎಲ್ಲವನ್ನು ತಾಳ್ಮೆಯಿಂದ ಕೇಳಿ ತಿಳಿದುಕೊಂಡ್ರೆ ಭಕ್ತಿ ಸೇವಾ ಮಾರ್ಗವನ್ನು ಅನುಸರಿಸಲಿಕ್ಕೆ ಆಗ್ತದೆ. ಅಂತ ಸದಾವಕಾಶ ಪ್ರಾಮಾಣಿಕ ವ್ಯಕ್ತಿಗೆ ಅದು ದೊರಕ್ತದೆ. ಕೃಷ್ಣ ಪ್ರಜ್ಞಾ ಸಂಘವು ಅಂದ್ರೆ ಇಡೀ ಇಸ್ಕಾನ್ ಇದು ಮಾನವ ಕುಲಕ್ಕೆ ಅಂತಹ ಒಂದು ಸದಾವಕಾಶವನ್ನು ಕೊಡ್ತದೆ. ಆ ಅದೃಷ್ಟವಶಾತ್ ನಾವು ಭಕ್ತಿ ಸೇವೆಯಲ್ಲಿ ತೊಡಗಲು ಒಬ್ಬನು ಈ ಸದಾವಕಾಶವನ್ನು ಬಳಸಿಕೊಂಡ್ರೆ ಮೋಕ್ಷದ ಮಾರ್ಗಕ್ಕೆ ಬಾಗಿಲು ಕೂಡಲೇ ತೆರೀತದೆ. ಇಸ್ಕಾನ್ ಒಂದು ಸಂಸ್ಥೆ ಮಾತ್ರ ಈ ಮೋಕ್ಷದ ಬಾಗಿಲನ್ನು ನಮ್ಗೆ ತೆರೆಸಿ ಕೊಟ್ಟಿದೆ. ಇದನ್ನು ಓದಿ. ಯಾರು ಓದ್ತೀನಿ?
ಹರೇ ಕೃಷ್ಣ ಮಾತಾಜಿ ಓದ್ಲಾ? ಹರೇ ಹರೇ ಕೃಷ್ಣ ಮಾತಾಜಿ ಓದ್ಬೋದಾ? ಓದಿ ಓದಿ. ಮಾನವನು ಈ ಅವಕಾಶವನ್ನು ಅತ್ಯುತ್ಸಾಹದಿಂದ ಭಗವದ್ಧಾಮಕ್ಕೆ ಹಿಂದಿರುಗಲು ಬಳಸಿಕೊಳ್ಳಬೇಕು. ಉತ್ಸಾಹ ಇಲ್ಲದೆ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ಲೌಕಿಕ ಪ್ರಪಂಚದಲ್ಲಿ ಅತ್ಯುತ್ಸಾಹಿಯಾಗಿರಬೇಕು. ತನ್ನ ಕ್ಷೇತ್ರದಲ್ಲಿ ಸಫಲನಾಗಬೇಕೆಂದು ಬಯಸುವ ವಿದ್ಯಾರ್ಥಿ, ವ್ಯಾಪಾರಿ, ಕಲೆಗಾರ ಅಥವಾ ಯಾರೇ ಆಗಲಿ ಉತ್ಸಾಹಿಯಾಗಿರಬೇಕಾಗುತ್ತದೆ. ಅದೇ ರೀತಿ ಒಬ್ಬನು ಭಕ್ತಿ ಸೇವೆಯಲ್ಲಿ ಅತ್ಯುತ್ಸಾಹಿಯಾಗಿರಬೇಕಾಗುತ್ತದೆ. ಉತ್ಸಾಹ ಎಂದರೆ ಕ್ರಿಯಾಶೀಲತೆ. ಯಾರಿಗಾಗಿ ಈ ಕ್ರಿಯಾಶೀಲತೆ? ಸದಾ ಕೃಷ್ಣನಿಗಾಗಿ ಕ್ರಿಯಾಶೀಲನಾಗಿರಬೇಕು. ಕೃಷ್ಣಾರ್ಥ ಕಿಲ ಚೇಷ್ಟ ಭಕ್ತಿ ಸಾರಾಮೃತ ಸಿಂಧು. ಭಕ್ತಿಯೋಗದಲ್ಲಿ ಪರಿಪೂರ್ಣತೆ ಸಾಧಿಸಲು ಮಾನವನು ಜೀವನದ ಎಲ್ಲಾ ಹಂತಗಳಲ್ಲೂ ಆಚಾರ್ಯನ ನಿರ್ದೇಶನದಲ್ಲಿ ಭಕ್ತಿ ಸಂಬಂಧವಾದ ಕಾರ್ಯಗಳನ್ನು ಮಾಡಬೇಕು. ಅಂದರೆ ಒಬ್ಬನು ತನ್ನ ಚಟುವಟಿಕೆಗಳನ್ನು ಸೀಮಿತಗೊಳಿಸಿಕೊಳ್ಳಬೇಕು ಎಂದಲ್ಲ. ಕೃಷ್ಣನು ಸರ್ವಾಂತರ್ಯಾಮಿ. ಯಾವುದೂ ಕೃಷ್ಣನಿಂದ ಹೊರತಲ್ಲ. ಕೃಷ್ಣನೇ ಭಗವದ್ಗೀತೆಯಲ್ಲಿ 9.4 ಹೀಗೆ ಹೇಳಿದ್ದಾನೆ: ಮಯಾ ತತಂ ಇದಂ ಸರ್ವಂ ಜಗದ್ ಅವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾನವ ನೋಡಿ ಉತ್ಸಾಹದಿಂದ ಇರ್ಬೇಕು ಅಂತ ಹೇಳಿದ್ದಾರೆ. ಈ ಉತ್ಸಾಹ ಅಂತ ಹೇಳಿದ್ರೆ ಈ ನಾವು ಆ ಭಗವದ್ಧಾಮಕ್ಕೆ ಹಿಂದಿರುಗ್ಲಿಕ್ಕೆ ಅತ್ಯುತ್ಸಾಹದಿಂದ ನಾವು ಅದನ್ನು ಬಳಸ್ಕೊಳ್ಬೇಕು. ಅದಕ್ಕೆ ದಾರಿ ಏನು? ಆ ಉತ್ಸಾಹ ಇಲ್ಲದೆ ಇದ್ರೆ ನಮಗೆ ಖಂಡಿತವಾಗಿಯೂ ಯಶಸ್ಸು ಅಂತೂ ದೊರೆಯುವುದಿಲ್ಲ. ಲೌಕಿಕ ಪ್ರಪಂಚ ಇಲ್ಲಿ ನಾವು ಅತ್ಯಂತ ಉತ್ಸಾಹಿಯಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಸಫಲನಾಗಬೇಕು ಅಂತ ಹೇಳಿ ಯಾರು ವಿದ್ಯಾರ್ಥಿಗಳು ಬಯಸ್ತಾರೆ. ಈಗ ವಿದ್ಯಾರ್ಥಿಗಳು ನೀವು ನಡೆಸಬಹುದು, ಮೆಡಿಕಲ್ ಸೀಟ್ ಸಿಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಓದ್ತಾರೆ, ಉತ್ಸಾಹದಿಂದ ಓದ್ತಾರೆ, ಓದಿ ಅವರ ಗುರಿಯನ್ನು ಮುಟ್ತಾರೆ. ಈಗ ನಮ್ಮ ಗುರಿ ಏನು? ಭಗವಂತನಲ್ಲಿಗೆ, ಅವನ ಗೋಲೋಕಕ್ಕೆ ಹೋಗ್ಬೇಕು ಅಂತೇಳಿ ನಮ್ಮ ಗುರಿ. ಆದ ಕಾರಣ ನಾವು ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು. ಅದಕ್ಕೆ ನಾವು ಉತ್ಸುಕರಾಗಿ ಇರಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ಅದೇ ಭಕ್ತಿ ಸೇವೆ. ಯಾವ್ದಾದ್ರೂ ಒಂದು ನವವಿಧ ಭಕ್ತಿಯಲ್ಲಿ ಒಂದನ್ನಂತೂ ನಾವು ಗ್ಯಾರಂಟಿ ಮಾಡಲೇಬೇಕು. ಭಕ್ತಿ ಯೋಗದಲ್ಲಿ ಪರಿಪೂರ್ಣತೆ ಸಾಧಿಸಲು ಮಾನವನು ಜೀವನದ ಎಲ್ಲಾ ಹಂತಗಳಲ್ಲೂ ಕೂಡ ಆಚಾರ್ಯರ ಅಂದ್ರೆ ಗುರುವಿನ ನಿರ್ದೇಶನದಲ್ಲೇ ಆ ಭಕ್ತಿ ಸಂಬಂಧವಾದ ಕಾರ್ಯಗಳನ್ನು ನಾವು ಮಾಡಬೇಕು. ನಮ್ಮ ಬಾಕಿ ಇತರ ಚಟುವಟಿಕೆಗಳೆಲ್ಲ ಇದೆ, ಅದನ್ನು ಸೀಮಿತಗೊಳಿಸಬೇಕು. ಕೃಷ್ಣ ಎಲ್ಲ ಕಡೆಯಲ್ಲೂ ಇದ್ದಾನೆ, ಇಲ್ಲಿಯೂ ಇದ್ದಾನೆ, ಇನ್ನು ಬೇರೆ ಎಲ್ಲಿಯೂ ಇದ್ದಾನೆ, ಆಮೇಲೆ ಗೋಲೋಕದಲ್ಲಿ ಕೂಡ ಇದ್ದಾನೆ. ಕೃಷ್ಣನಿಂದ ಬೇರೆ ಆದದ್ದು ಯಾವುದೂ ಇಲ್ಲ. ಅದನ್ನು 9ನೇ ಅಧ್ಯಾಯದ 4ನೇ ಭಗವದ್ಗೀತೆಯ 4ನೇ ಶ್ಲೋಕ, 9ನೇ ಅಧ್ಯಾಯದ 4ನೇ ಶ್ಲೋಕ. ಮಾಯಾ ತತ್ತಂ ಇದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಾಚಾಹಂ ತೇಷು ಅವಸ್ಥಿತ. ಅಂದ್ರೆ ನನ್ನಿಂದ, ನನ್ನ ಅವ್ಯಕ್ತ ರೂಪದಿಂದ ಈ ಇಡೀ ವಿಶ್ವವೇ ವ್ಯಾಪಿಸಿದೆ, ಸಕಲ ಜೀವಿಗಳು ನನ್ನಲ್ಲಿ ಇದ್ದಾರೆ, ಆದರೆ ನಾನು ಅವರಲ್ಲಿ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಎಲ್ಲ ಈ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಅನುಕೂಲವಾಗುವಂತೆ ನಾವು ಮಾಡ್ಬೇಕು. ಅಂದ್ರೆ ನಮ್ಮ ಉಕ್ತ ಗ್ರಾಹಕವನ್ನು ನಾವು ಬಳಸ್ತೇವೆ, ಫೋನ್. ವ್ಯಾಪಾರಿಗಳು ಲೌಕಿಕ ವಿಷಯಗಳ ಬರಹಗಾರರನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಒಬ್ಬ ಲೌಕಿಕನು ಈ ಯಂತ್ರವನ್ನು ಯಾರೋ ಒಬ್ಬ ಕಂಡು ಹಿಡಿದಿದ್ದಾನೆ. ಮೊದಲು ಕ್ಯಾಲ್ಕುಲೇಟರ್ ಎಲ್ಲ ಇರಲಿಲ್ಲ ನಾವು ಶಾಲೆಯಲ್ಲಿ ಹೋಗುವಾಗ ಎಲ್ಲ. ಈಗಿನ ಮಕ್ಕಳಿಗೆ ಆ ಕ್ಯಾಲ್ಕುಲೇಟರ್ ಮೇಯ್ನ್ ಆಗಿದೆ. ಆ ಯಂತ್ರವನ್ನು ಯಾರೋ ಒಬ್ಬ ತಯಾರು ಮಾಡಿದ. ಆದ್ರಿಂದ ಈ ಲೆಕ್ಕ ಮಾಡ್ಲಿಕ್ಕೆ ಎಲ್ಲ ನಾವು ಕೂಡ ವ್ಯಾಪಾರ ಮಾಡುವಾಗ ಕೂಡ ಅಥವಾ ಬೇರೆ ಯಾವುದೇ ಕೆಲಸದಲ್ಲಿ ಆ ಕ್ಯಾಲ್ಕುಲೇಟರ್, ಆ ಮೊಬೈಲಲ್ಲಿ ಲೆಕ್ಕ ಏನೇನೋ ಮಾಡ್ತೇವೆ ಅಲ್ಲವಾ?
ಮೊದ್ಲೇನು ನಮ್ಮ ಕೈಯಿಂದಲೇ ಮಾಡ್ತಿದ್ದೆವು ಅಥವಾ ಲೆಕ್ಕ ಕೂಡಿಸಿಕೊಂಡು ಮಾಡ್ತಿದ್ದೆವು. ಆಗ ಸ್ವಲ್ಪ ಆದ್ರೂ ನಮ್ಗೆ ಬುದ್ಧಿ ಇರ್ತಿತ್ತ? ಈಗ ಎಲ್ಲ ಇದ್ದು ಇಷ್ಟೆಲ್ಲ ಸೌಲಭ್ಯಗಳು ಇದ್ರೂ ಕೂಡ ಸಮಯ ಇಲ್ಲ ಅಂತೇಳಿ ನಾವು ಹೇಳ್ತೇವೆ ಅಲ್ಲವಾ? ಹೌದಾ ಅಲ್ಲವೋ? ಹೌದು ಮತ್ತೆ. ಆದ್ರಿಂದ ಈಗ ನಮ್ಗೆ ಇಲ್ಲಿ ಮೊಬೈಲ್ ಕೊಟ್ಟಿದ್ದಾರೆ, ಲ್ಯಾಪ್ಟಾಪ್ ಕೊಡ್ತಾರೆ. ನಾವು ಆ ಲ್ಯಾಪ್ಟಾಪ್ ಮೊಬೈಲ್ ಅನ್ನು ದೇವರ ಸೇವೆಗೆ ಅಂತಲೇ ಬಳಸ್ಬೇಕು. ಈ ಕ್ಲಾಸ್ ಅನ್ನು ಕೇಳುವಂಥದ್ದು ಅಥವಾ ಕ್ಲಾಸ್ ಅನ್ನು ಕೊಡುವಂಥದ್ದು ಇಂಥದಕ್ಕೆಲ್ಲ ಬಳಸ್ಬೇಕು. ಅಲ್ಲ, ಬಳಸಿ. ನಿಮ್ಗೆ ಏನು ಅರ್ಜೆಂಟ್ ಏನಾದ್ರೂ ಒಂದು ವ್ಯವಹಾರ ಇದ್ದಾಗ ಬಳಸಿ. ಆದ್ರೆ ಜಾಸ್ತಿ ನಾವು ಇದಕ್ಕೆ ಬಳಸ್ತಾ ಇದ್ದೀವಿ. ಅದು ಬಿಟ್ಟು ಗಂಟೆಗಟ್ಲೆ ನಾವು ಏನು ಪ್ರಜಲ್ಪ ಅದರ ಬಗ್ಗೆ ಮಾತನಾಡುದು ಅದೆಲ್ಲ ತಪ್ಪು. ಎಲೆಕ್ಟ್ರಾನಿಕ್ ವಸ್ತುಗಳು ನೋಡಿ, ಇಲ್ಲಿ ಮತ್ತೆ ಏನ್ ಕೊಟ್ಟಿದ್ದಾರೆ, ದೇವರ ಸೇವೆಗೆ ಬಳಸಬೇಕು ಅಂತೇಳಿ. ನಾವು ಇದನ್ನು ಯೋಚಿಸ್ಲಿಲ್ಲ. ಅವನು ತಯಾರು ಮಾಡಿದವ ಕೂಡ ಇದು ದೇವರ ಸೇವೆಗೆ ಉಪಯೋಗ ಆಗ್ತದೆ ಅಂತೇಳಿ ಅವನಿಗೂ ಕೂಡ ಗೊತ್ತಿಲ್ಲ. ಈ ಯಂತ್ರವನ್ನು ಕೃಷ್ಣ ಪ್ರಜ್ಞಾ, ಈಗ ಟೈಪ್ ರೈಟರ್, ಮೊದಲು ಟೈಪ್ ರೈಟರ್ ಇತ್ತು, ಟೈಪ್ ಹೊಡಿತಿದ್ರು. ಈಗ ಎಲ್ಲ ಮೊಬೈಲಲ್ಲಿ ವಾಯ್ಸ್ ಅಲ್ಲಿ ಹೋಲಿದ್ರೆ ಅಲ್ಲಿ ಟೈಪ್ ಹೊಡಿತದೆ ಅಲ್ಲವಾ? ಹೌದು ಮಾತಾಜಿ. ಈ ಯಂತ್ರ, ಈ ಕೃಷ್ಣ ಪ್ರಜ್ಞಾ ಸಾಹಿತ್ಯವನ್ನು ಬರೆಯಲು ನಾವು ಬಳಸಬೇಕು. ಏನು ಎಕ್ಸಾಮ್ ಎಲ್ಲ ಇರ್ತದೆ, ಆಗ ಅದನ್ನು ಕೂತ್ಕೊಂಡು ಮಾಡಿ ಬರೀತೇವೆ. ಈ ಎಲ್ಲ ಯಂತ್ರಕ್ಕೆ ಕೂಡ ಅದನ್ನು ತಯಾರು ಮಾಡ್ಲಿಕ್ಕೆ ಶಕ್ತಿಯನ್ನು ಯಾರು ಕೊಟ್ರು? ಭಗವಂತನೇ, ಕೃಷ್ಣನೇ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಎಲ್ಲ ಯಾವ ಸಾಧನಗಳು ಇದೆಯೋ ಎಲ್ಲ ಭಾಗಗಳು ಕೂಡ ಆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಹೀಗೆ ನಾನಾ ರೀತಿಯಾದ ಸಂಯೋಜನೆಗಳಿಂದ ಆಗಿದೆ. ಅಂದ್ರೆ ಈ ಭೌತಿಕ ಪ್ರಪಂಚದ ಪಂಚಭೂತಗಳು ಮತ್ತೆ ನಾನಾ ಬಗೆಯ ಸಂಯೋಜನೆಗಳಿಂದ ಆದವಂತವು ಯಾವುದೇ ಯಂತ್ರ ಕೂಡ. ಈಗ ಸಂಕೀರ್ಣ ಯಂತ್ರವನ್ನು ತಯಾರಿಸಲು ನಮ್ಮ ನಿಮೃತವು ಅಂದ್ರೆ ಈ ನಮ್ಮ ಮೆದುಳು ಅದನ್ನು ಬಳಸಿದ್ದಾನೆ. ಅವನ ಮೆದುಳು ಮತ್ತು ಅದರ ಸತ್ವಗಳೆಲ್ಲವನ್ನು ಯಾರು ಕೊಟ್ಟ? ಮೆದುಳು ಅವನಿಗೆ ಇಂಜಿನಿಯರ್ ಯಾರೋ ಒಬ್ಬ ಮಾಡಿದ. ಅವನಿಗೆ ಆ ಮೆದುಳನ್ನು ಕೊಟ್ಟವನು ಯಾರು? ಭಗವಂತನೇ. ಕೃಷ್ಣನು ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲವೂ ಕೃಷ್ಣನ ಶಕ್ತಿಯ ಮೇಲೆ ಇದೆ. ಅವನ ಶಕ್ತಿಯ ಹೊರಗೆ ಇರಲು ಸಾಧ್ಯವಿಲ್ಲವಾದುದರಿಂದ ಎಲ್ಲವನ್ನು ಅವನ ಸೇವೆಗೆ ಬಳಸಬೇಕು ಅಂತ ಹೇಳಿ ಭಕ್ತನಾದವನಿಗೆ ತಿಳಿದಿರ್ತದೆ. ಇದಿಷ್ಟ ಅರ್ಥ ಆಯ್ತಾ? ಆಯ್ತು ಮಾತಾಜಿ. ಎಸ್, ಇದನ್ನು ಓದಿ. ಯಾರು ಓದ್ತೀರಿ? ಓದದಿದ್ದವರು ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಬುದ್ಧಿವಂತಿಕೆಯ ಪ್ರಯತ್ನವನ್ನು ಉತ್ಸಾಹ ಎಂದು ಕರೆಯುತ್ತಾರೆ. ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಹೇಗೆ ಸರಿಯಾಗಿ ಬಳಸಬೇಕೆಂಬುದನ್ನು ಭಕ್ತರು ಕಂಡುಕೊಳ್ಳುತ್ತಾರೆ. ನಿರ್ಬಂಧ ಕೃಷ್ಣ ಸಂಬಂಧ ಯುಕ್ತ ವೈರಾಗ್ಯ ಉಚ್ಚತೆ. ಭಕ್ತಿ ಸೇವಾ ಕಾರ್ಯವು ಸೋಮಾರಿತನದ ಧ್ಯಾನವಲ್ಲ, ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಮುಖವಾಗಿರುವ ನಿಜವಾದ ಕ್ರಿಯೆ ಅದು. ಈ ಕಾರ್ಯಚಟುವಟಿಕೆಗಳನ್ನು ತಾಳ್ಮೆಯಿಂದ ಮಾಡಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರದು. ನಿಜವಾಗಿ ಹೇಳುವುದಾದರೆ ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಏಕಾಂಗಿಯಾಗಿ ಶುರು ಮಾಡಲಾಯಿತು. ಮೊದಲು ಇದಕ್ಕೆ ಜನರಿಂದ ಪ್ರತಿಕ್ರಿಯೆ ಇರಲಿಲ್ಲ. ಆದರೆ ನಾವು ಭಕ್ತಿ ಚಟುವಟಿಕೆಗಳನ್ನು ತಾಳ್ಮೆಯಿಂದ ಮುಂದುವರಿಸಿಕೊಂಡು ಬಂದಿದ್ದರಿಂದ ಜನರು ಕ್ರಮೇಣ ಈ ಆಂದೋಲನದ ಮಹತ್ವವನ್ನು ಅರಿಯಲಾರಂಭಿಸಿದರು. ಈಗ ಅವರು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಭಕ್ತಿ ಸೇವೆ ಮಾಡುವಲ್ಲಿ ತಾಳ್ಮೆಗೆಡಬಾರದು. ಆಚಾರ್ಯರಿಂದ ಉಪದೇಶಗಳನ್ನು ಪಡೆದು ಗುರುಗಳ ಮತ್ತು ಕೃಷ್ಣನ ಕೃಪೆಯನ್ನಾಶ್ರಯಿಸಿ ಅವುಗಳನ್ನು ತಾಳ್ಮೆಯಿಂದ ಅನುಷ್ಠಾನಕ್ಕೆ ತರಬೇಕು. ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕಾದರೆ ತಾಳ್ಮೆ ಮತ್ತು ಆತ್ಮವಿಶ್ವಾಸ ಎರಡೂ ಬೇಕು. ನವವಿವಾಹಿತೆಯು ತನ್ನ ಗಂಡನಿಂದ ಸಂತಾನವನ್ನು ನಿರೀಕ್ಷಿಸುವುದೇನೋ ಸಹಜ. ಆದರೆ ಆಕೆಯು ಮದುವೆಯಾದೊಡನೆಯೇ ಸಂತಾನವನ್ನು ನಿರೀಕ್ಷಿಸಲಾಗದು. ಮದುವೆಯಾದ ಮೇಲೆ ಮಕ್ಕಳನ್ನು ಪಡೆಯಲು ಆಕೆ ಪ್ರಯತ್ನ ಪಡಬಹುದು, ನಿಜ. ಆದರೆ ತನಗೆ ಮಗು ಆಗುತ್ತದೆ, ಕಾಲಕ್ರಮದಲ್ಲಿ ಹುಟ್ಟುತ್ತದೆ ಎಂದು ಭರವಸೆ ಇಟ್ಟುಕೊಂಡು ಅವಳು ಗಂಡನಿಗೆ ಶರಣಾಗಬೇಕು. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ಶರಣಾಗತಿ ಎಂದರೆ ಒಬ್ಬನು ಆತ್ಮವಿಶ್ವಾಸ ಉಳ್ಳವನಾಗಿರಬೇಕು ಎಂದರ್ಥ. ಭಕ್ತನು ಅವಶ್ಯ ರಕ್ಷಿಸಬೇಕು ಕೃಷ್ಣನು ಖಂಡಿತವಾಗಿ ತನ್ನನ್ನು ಕಾಪಾಡಿ ಭಕ್ತಿ ಸೇವೆ ಮಾಡಲು ನಿಶ್ಚಿತವಾಗಿ ಸಹಾಯ ಮಾಡುತ್ತಾನೆ ಎಂದು ಭಾವಿಸುತ್ತಾನೆ. ಇದನ್ನೇ ಆತ್ಮವಿಶ್ವಾಸವೆಂದು ಕರೆಯುವುದು.
ಇಲ್ಲಿ ನೋಡಿ, ಕೃಷ್ಣ ಪ್ರಜ್ಞೆಯನ್ನು ಮಾಡಿದ ಬುದ್ಧಿವಂತಿಕೆಯ ಪ್ರಯತ್ನ, ಅದನ್ನು ಉತ್ಸಾಹ ಅಂತ ಹೇಳಿ ಕರಿತೇವೆ. ಅದನ್ನು ನಾವು ಪ್ರತಿಯೊಂದನ್ನು ಕೂಡ ಕೃಷ್ಣನ ಆ ಭಕ್ತಿಗೆ, ಆ ಸೇವೆಗೆ ಹೇಗೆ ಸರಿಯಾಗಿ ಬಳಸಬೇಕು ಅಂತೇಳಿ ನಾವು ಭಕ್ತರಾದವರು ಕಂಡುಕೊಳ್ಬೇಕು. ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯಂ ವಿಚ್ಯತೆ. ಅಂದ್ರೆ ಭಕ್ತಿ ಸೇವಾ ಕಾರ್ಯವು ಸೋಮಾರಿತನದಿಂದ ಆಗುವಂಥದ್ದು ಅಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಮುಖವಾಗಿರುವ ನಿಜವಾದ ಕ್ರಿಯೆ ಅದು. ಅಂದ್ರೆ ಆ ಕಾರ್ಯವನ್ನು ನಾವು ತಾಳ್ಮೆಯಿಂದ ಮಾಡ್ಬೇಕು. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ ಅವರು ತಾಳ್ಮೆಯನ್ನು ಕಳೆದುಕೊಳ್ಬಾರ್ದು. ಈಗ ಪ್ರಭುಪಾದರು ಈ ಕೃಷ್ಣ ಪ್ರಜ್ಞಾ ಸಂಘವನ್ನು ಅಥವಾ ಆಂದೋಲನವನ್ನು ಅವರು ಏಕಾಂಗಿಯಾಗಿ ಮಾಡಿದ್ರು. ಮೊದಲು ಜನರಿಂದ ಯಾವ ಪ್ರತಿಕ್ರಿಯೆ ಕೂಡ ಇರ್ತಿರ್ಲಿಲ್ಲ. ಅವರು ಭಕ್ತಿ ಚಟುವಟಿಕೆಗಳನ್ನು ತಾಳ್ಮೆಯಿಂದ ಅವರನ್ನು ಮುಂದುವರಿಸಿಕೊಂಡು ಬಂದದ್ರಿಂದ ಕ್ರಮೇಣವಾಗಿ ಈ ಆಂದೋಲನದ ಮಹತ್ವವನ್ನು ಎಲ್ಲರೂ ಅರಿಯಲಾರಂಭಿಸಿದರು. ಈಗ ಅವರು ಉತ್ಸಾಹದಿಂದ ಎಲ್ಲರೂ ಭಾಗವಹಿಸ್ತಾರೆ. ಭಕ್ತಿ ಸೇವೆ ಮಾಡುವಾಗ ನಾವು ತಾಳ್ಮೆಗಿಡಬಾರ್ದು. ಆಚಾರ್ಯರಿಂದ ನಾವು ಉಪದೇಶಗಳನ್ನು ಪಡಿಬೇಕು. ಆ ಗುರುಗಳು ಮತ್ತು ಕೃಷ್ಣನ ಕೃಪೆಯನ್ನು ಆಶ್ರಯಿಸಿ ಅವುಗಳನ್ನು ನಾವು ತಾಳ್ಮೆಯಿಂದ ಅನುಷ್ಠಾನಕ್ಕೆ ತರಬೇಕು. ಮೇನ್ ಇಲ್ಲಿ ತಾಳ್ಮೆ ಎಂಬುದು ಬೇಕು. ಎಷ್ಟನೇ ಪಾಯಿಂಟ್ ಅದು? ತಾಳ್ಮೆ ಅಂತ ಇರುವುದು 3ನೇ ಪಾಯಿಂಟ್. ಆತ್ಮವಿಶ್ವಾಸ 2ನೇ ಪಾಯಿಂಟ್. ಆದ್ದರಿಂದ ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕಾದ್ರೆ ತಾಳ್ಮೆ ಮತ್ತೆ ಆತ್ಮವಿಶ್ವಾಸ ಈ 2 ಕೂಡ ಬೇಕು. ಈ 2 ಇಲ್ಲದಿದ್ರೆ ನಮ್ಗೆ ಮುಂದುವರಿಲಿಕ್ಕೆ ಖಂಡಿತ ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ. ಖಂಡಿತವಾಗಿಯೂ ಇಲ್ಲ. ಈಗ ಇಲ್ಲಿ ಪ್ರಭುಪಾದರು ಒಂದು ಉದಾಹರಣೆ ಸಮೇತ ಕೊಟ್ಟಿದ್ದಾರೆ. ವಿವಾಹಿತೆ ತನ್ನ ಗಂಡನಿಂದ ಸಂತಾನವನ್ನು ನಿರೀಕ್ಷಿಸುವುದು ಅದು ಸಹಜ. ಆದ್ರೆ ಆಕೆ ಮದುವೆಯಾದೊಡನೆಯೇ ಸಂತಾನವನ್ನು ನಿರೀಕ್ಷಿಸ್ಲಿಕ್ಕೆ ಆಗುವುದಿಲ್ಲ. ಮದುವೆಯಾದ ಮೇಲೆ ಮಕ್ಕಳನ್ನು ಪಡೆಯಲು ಆಕೆ ಪ್ರಯತ್ನ ಪಡಬಹುದು. ಆದ್ರೆ ತನಗೆ ಮಗು ಆಗ್ತದೆ, ಕಾಲಕ್ರಮದಲ್ಲಿ ಅದು ಹುಟ್ಟುತ್ತದೆ ಎಂಬ ಭರವಸೆ ಇಟ್ಟುಕೊಂಡು ಅವಳು ಗಂಡನಿಗೆ ಶರಣಾಗಬೇಕು. ಈ ಭಕ್ತಿ ಸೇವೆಯಲ್ಲಿ ಕೂಡ ಅದೇ ರೀತಿ. ನಾವು ಕೂಡ್ಲೇ ನಮ್ಗೆ ಭಗವಂತ ಎಲ್ಲವನ್ನು ಕೊಡ್ತಾನೆ ಅಂತ ಹೇಳಿ ಒಮ್ಮೆಲೆ ಒಂದೇ ದಿವಸಕ್ಕೆ ಶರಣಾಗತಿ ಆಗೋದು ಅಲ್ಲ. ನಾವು ಭಕ್ತಿ ಸೇವೆಯಲ್ಲಿ ಶರಣಾಗತಿ ಅಂದ್ರೆ ಅವನು ಆ ಭಗವಂತನಲ್ಲಿ ಆತ್ಮವಿಶ್ವಾಸವನ್ನು ಉಳ್ಳವನಾಗಿರ್ಬೇಕು. ವಿಶ್ವಾಸ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವಶ್ಯ ರಕ್ಷಿಬೇ ಕೃಷ್ಣ ಅಂದ್ರೆ ಕೃಷ್ಣನು ಖಂಡಿತವಾಗಿಯೂ ಭಕ್ತನನ್ನು ಕಾಪಾಡ್ತಾನೆ. ಭಕ್ತಿ ಸೇವೆ ಮಾಡಲಿಕ್ಕೆ ನಿಶ್ಚಿತವಾಗಿ ಅವನು ಸಹಾಯವನ್ನು ಮಾಡ್ತಾನೆ ಅಂತೇಳಿ ಭಾವಿಸ್ತೇನೆ. ಇದನ್ನೇ ಆತ್ಮವಿಶ್ವಾಸ ಅಂತೇಳಿ ಹೇಳ್ತಾನೆ. ಇಲ್ಲಿ ಒಂದು ಪ್ಯಾರ ನಾನು ಇದನ್ನು ವಿವರಿಸ್ತೇನೆ ಮತ್ತೆ ಕೊಡ್ತೇನೆ. ಈಗಾಗಲೇ ಹೇಳಿರುವಂತೆ ಮಾನವ ಏನು ಸೋಮಾರಿಯಾಗಬಾರ್ದು. ಈ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕಕ್ಕೆ ಅವರಿಗೆ ತುಂಬಾ ಉತ್ಸುಕನಾಗಿರ್ಬೇಕು. ಅದು ಉತ್ಸುಕನಾಗದಿದ್ರೆ ಖಂಡಿತ ಅವನಿಗೆ ಆ ನಿಯಂತ್ರಕ ತತ್ವಗಳನ್ನು ಪಾಲಿಸ್ಲಿಕ್ಕೆ ಆಗುದಿಲ್ಲ. ತಾನು ಮನಸ್ಸು ಮಾಡಬೇಕು, ಕೃಷ್ಣನಲ್ಲಿ ಆತ್ಮವಿಶ್ವಾಸ ಇಡಬೇಕು. ಖಂಡಿತವಾಗಿಯೂ ತನ್ನಿಂದ ತಾನೇ ನಾವು ನಿಯಂತ್ರಕ ತತ್ವಗಳನ್ನು ಅನುಸರಿಸ್ತೇವೆ. ತತ್ತತ್ ಕರ್ಮ ಪ್ರವರ್ತನ. ನಿಯಂತ್ರಕ ತತ್ವಗಳನ್ನು ಪಾಲಿಸದೇ ಇದ್ರೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಭಕ್ತಿ ಸೇವೆ ಕೂಡ ಪ್ರಯೋಜನ ಇರುವುದಿಲ್ಲ. 4 ಮೂಲಭೂತವಾದ ನಿಯಂತ್ರಕ ತತ್ವಗಳು. ಒಂದು ಆದರ, ಮಾಂಸಭಕ್ಷಣ, ಜೂಜು, ಮದ್ಯಪಾನ ಇವುಗಳನ್ನು ವರ್ಜಿಸುವುದು. ಈ ತತ್ವಗಳನ್ನು ಪಾಲಿಸುವಲ್ಲಿ ಭಕ್ತನು ತುಂಬಾ ಉತ್ಸುಕನಾಗಿ ಇರಬೇಕು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಅವನು ಅನುಸರಿಸುವಲ್ಲಿ ಅಸಡ್ಡೆ ತೋರಿದ್ರೆ ಏನಾಗ್ತದೆ? ಪ್ರಗತಿ ಖಂಡಿತವಾಗಿಯೂ ಕುಂಠಿತವಾಗ್ತದೆ ಅಂತೇಳಿ ಇಲ್ಲಿ ಶೀಲರೂಪ ಗೋಸ್ವಾಮಿಯವರು ತತ್ತತ್ ಕರ್ಮ ಪ್ರವರ್ತನ ಅಂತ ವೈದಿ ಭಕ್ತಿಯ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳ್ತಾರೆ. 4 ನಿಷೇಧಗಳು, ಯಮಗಳ ಜೊತೆಗೆ ಪ್ರತಿನಿತ್ಯ ನಾವು ಜಪಮಾಲೆಯಲ್ಲಿ 16 ಸುತ್ತು ಜಪ ಮಾಡುವ ವಿಧಿಯೂ ಕೂಡ
ಇದೆ, ನಿಯಮ ಒಂದು ಇದೆ, 16 ಸುತ್ತು ಜಪ ಮಾಡಲೇಬೇಕು ಅಂತ. ಆ ವಿಧಿಗಳನ್ನು ನಾವು ನಿಷ್ಠೆಯಿಂದ ಉತ್ಸಾಹದಿಂದ ಅನುಸರಿಸಬೇಕು. ಇದನ್ನು ತತ್ ಕರ್ಮ ಪ್ರವರ್ತತ ಎಂದು ಕರೀತಾರೆ. ಯಾರು ಎಷ್ಟೆಷ್ಟು ಮಾಲೆ ಜಪ ಮಾಡಿದಿರಿ? ಮಾತಾಜಿ ನಾನು ನಾವು 2 ಸುತ್ತು ದಿನಕ್ಕೆ ಮಾಡಿದ್ವಿ 4 ಬಾರಿ ಮಾಡಿದ್ವಿ ಮಾತಾಜಿ. ಎಷ್ಟು ಮಾಡಿದ್ರಿ ಕೃಷ್ಣಮೂರ್ತಿ ಪ್ರಭುಜಿ? ಮಾತಾಜಿ ನಾನು ಮೊನ್ನೆ 4 ಸುತ್ತು ಮಾಡಿದ್ದೆ, ಇವತ್ತು 5 ಸುತ್ತು ಮಾಡಿದ್ದೀನಿ. ಇವತ್ತು ಡಬಲ್ ಮಾಡ್ಬೇಕು, ಯಾಕಂದ್ರೆ ಏಕಾದಶಿ. ಹಾ ಮಾಡ್ತೀನಿ ಮಾತಾಜಿ. Okay, ಮಾಡಿ. ಮಾತಾಜಿ ನಾವು ನಿನ್ನೆ ಒಂದೇ ಸುತ್ತು ಮಾಡಿದ್ವಿ, ಇವತ್ತು 2 ಸುತ್ತು ಮಾಡಿದೀವಿ ಮಾತಾಜಿ. ಹಂಗ್ ಮಾಡ್ಬೋದಾ ಮಾತಾಜಿ? ಇಲ್ಲ, ಲೆವೆಲ್ 3ಗೆ ಬಂದಿದ್ದೀರಾ. ಮಿನಿಮಮ್ ನೀವು 8 ಸುತ್ತು ಮಾಡ್ಲೇಬೇಕು ದಿವಸದಲ್ಲಿ. ಒಂದ್ 10 ನಿಮಿಷ ಇಡ್ಸುತ್ತಲ್ವಾ ಮಾತಾಜಿ ಅದು? ಹೌದು, ಫಸ್ಟ್ಗೆ ನಿಮ್ಗೆ 10 ನಿಮಿಷ, ಮತ್ತೆ 7 ನಿಮಿಷದೊಳಗೆ ಆಗ್ತದೆ. ಕರೆಕ್ಟ್. ಹೌದು. ಆದ ಕಾರಣ ಸ್ವಲ್ಪ ಸಮಯವನ್ನು ಕೊಡಿ. ಮಾತಾಜಿ ನಾನೇನ್ ಅನ್ಕೊಂಡೆ, ನಂದು ಫಾಸ್ಟ್ ಆಯ್ತನೋ ಅನ್ಕೊಂಡೆ. 7 ರಿಂದ 8 ಇಲ್ಲ ಅಂದ್ರೆ ಹಂಗ್ ಮಾಡ್ಕೊಂಡೆ ಮಾತಾಜಿ. 7 ನಿಮಿಷದಿಂದ 8 ನಿಮಿಷ ಇಟ್ಕೊಳ್ಳಿ ಮಾತಾಜಿ. 8 ನಿಮಿಷ ಆಗುತ್ತದೆ. 6 ನಿಮಿಷಕ್ಕೆಲ್ಲ ಕ್ಲಿಯರ್ ಆಗುತ್ತೆ ಮಾತಾಜಿ. 5 ರಿಂದ 6 ಅದು ನಿಮಿಷಕ್ಕೆಲ್ಲ ತುಂಬಾ ಕ್ಲಿಯರ್ ಆಗುತ್ತೆ. 6 ನಿಮಿಷ ಫಾಸ್ಟ್ ಆಗಿ ಹೋಗ್ಬೇಕಷ್ಟೇ, ಆದ್ರೆ ಅಲ್ಲಿ ಉಚ್ಚಾರಗಳೆಲ್ಲ ತಪ್ಪಾಗ್ತದೆ ಅಷ್ಟೇ. ಹೌದು. ಮಾತಾಜಿ ಮಾತಾಜಿ ಅದು 16 ಸುತ್ತು ತುಂಬಾ ಮಾಡಿದ್ರೆ speed ಆಗೋದು 1 ಮಾತಾಜಿ. ತಾಸಿನೊಳಗಾಗುತ್ತಾ? ಏನ್ ಮಾತಾಜಿ? 16 ಸುತ್ತು ಮಾಡೋದು 1 ತಾಸಿನೊಳಗೆ ಆಗುತ್ತಾ? ಇಲ್ಲ, 2 ತಾಸು, ಆಗಲ್ಲ, minimum ಆಗಲ್ಲ. 2 ತಾಸು, 2.5 ತಾಸು ಬೇಕೇ. 1.5 hour ಬೇಕಾ? ಬೆಳಿಗ್ಗೆ ಸಾಯಂಕಾಲ ಇಲ್ಲ 2.5 ಬೇಕು ಮಧ್ಯಾಹ್ನ ಪ್ರಭು. ಸ್ವಲ್ಪ ಮಾಡ್ಕೋಬಹುದಲ್ವಾ ಮಾತಾಜಿ ಮಾತಾಜಿ? ನೀವು ಒಂದೇ ಒಂದೇ ಸತಿ. ಸಲಕ್ಕೆ ಮಾಡ್ತೀರಾ, ಇನ್ ಸಾಯಂಕಾಲ ಬೆಳಗ್ಗೆ ಸೇರಿ ಮಾಡ್ತೀರಾ 16 ಸುತ್ತು? ನನ್ಗೆ ಈಗ ಮಾತ್ರ ಕ್ಲಾಸ್ ಎಲ್ಲ ಇರುವಾಗ ಆಗುದಿಲ್ಲ. ಇಲ್ಲದಿದ್ರೆ ನಾನು ಬೆಳಿಗ್ಗೆ 16 ಸುತ್ತು ಮಾಡ್ತೇನೆ, ಮತ್ತೆ ನಾನು ದಿವಸ 24 ಸುತ್ತು ಮಾಡ್ತೇನೆ. ಹಾಗೆ ಅದನ್ನು ಬಾಕಿ ಉಳಿದದನ್ನು ಸಂಜೆ ಹಾಗೆ ಮಾಡ್ತೇನೆ. ಹಾ ಮಾತಾಜಿ, ಗ್ರೇಟ್ ಮಾತಾಜಿ ನೀವು. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಇದು ಹರೇ ಕೃಷ್ಣ ಮಾತಾಜಿ. ಈ ಏಕಾದಶಿ ದಿವಸ 32 ಸುತ್ತು. ನಾನು ಹರೇ ಕೃಷ್ಣ ಮಾತಾಜಿ. ಹಾಗೆ ನೀವು ಕೂಡ ಎಲ್ಲರೂ ಪ್ರಯತ್ನ ಪಟ್ಟು ಇದು 8 ಸುತ್ತಾದ್ರೂ ಮಿನಿಮಮ್ ಮಾಡ್ಲೇಬೇಕು. ಆಗ ನೋಡಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ ಅಂತ ಹೇಳಿ. ಸರಿ. ಮಾತಾಜಿ ಹರೇ ಮಾತಾಜಿ ಕೃಷ್ಣ. ನಾನು 8 ಸುತ್ತು ಮಾಡಿದ್ದೇನೆ ಮಾತಾಜಿ ಇವತ್ತು. ಓಕೆ, ಹರೇ ಮಾತಾಜಿ ಒಂದ್ಸತಿ ಒಂದ್ ದಿವಸ ಜಾಸ್ತಿ ಒಂದ್ ದಿವಸ ಕಮ್ಮಿ ಮಾಡ್ಬೋದಾ? ಆ ತರ ಮಾಡಬಾರ್ದಾ? ಮಾತಾಜಿ ಒಮ್ಮೆ ಒಂದ್ ನೀವು ದಿವ್ಸ- 8 ಸುತ್ತು ಮಾಡಿದ್ರೆ ಮತ್ತೆ 8 ಸುತ್ತೇ ಮಾಡ್ಬೇಕು ಮಾತಾಜಿ. ಅದಕ್ಕೆ ಮಾತಾಜಿ ಕೇಳಿದ್ದು. ಮಾಡ್ಬೇಕು. ಒಂದು- ಅದು ಆಗ್ತದೆ ನಿಮ್ಗೆ ಅದು ಎನಿಸ್ತದೆ. ಆಗುದಿಲ್ಲ ಅಂತ ಎನಿಸ್ತೀರಾ, ಹಾಗೆಯೇ ಆಗ್ತದೆ ನೋಡಿ. ಫಸ್ಟ್ ಕಷ್ಟ ಆಗುತ್ತೆ ಮಾತಾಜಿ, ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಮಾತಾಜಿ ಆಯ್ತು. ಮಾಡ್ಬೋದು, ನಾನೇ ಮಾಡ್ಬೋದು ನಾವು. ಮಾಡಿದ್ದೀನಿ. ಮಾಡ್ಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗ್ತದೆ ಮಾತಾಜಿ. ಆಗ್ತದೆ ನಾವು ನೋಡಿ daily ಇಲ್ಲಿ. 8 rounds ಮಾತಾಜಿ ಮಾಡೋದು. ಓಕೆ, ಈಗ ಇಲ್ಲಿ ಏನು ಚೈತನ್ಯ ಮಹಾಪ್ರಭುಗಳು ಹೇಗೆ ಈ ಭಕ್ತಿ ಸೇವೆಯಲ್ಲಿ ನಾವು ಯಶಸ್ಸು ಸಿಗ್ಬೇಕಾದ್ರೆ ಈ ಅನಿಷ್ಟ ವ್ಯಕ್ತಿಗಳ ಸವಾಸವನ್ನು ತೊರೆಯಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಯಾರು? ಅದೇ ಮಾತಾಜಿ ಈ ಅನಿಷ್ಟ 4 ಅಂದ್ರೆ ಸುತ್ತು ಮಾತಾಜಿ. ಬೇಡದೆಲ್ಲ ಕೆಟ್ಟ ಮಾಡ್ತಾರೆ. ಸಹವಾಸಗಳು ಇರೋರು ಮಾತಾಜಿ, ಧೂಮಪಾನ. ಹೌದು. ಅವರದ್ದು ನಾವು ಬಿಟ್ಟೇ ಬಿಡ್ಬೇಕು, ಅವರ ಸಂಘವನ್ನು ಮಾಡಬಾರ್ದು ಅಂತೇಳಿ. ಮಾತಾಜಿ ಕರ್ಮಿಗಳು, ಏನ್ ಮಾತಾಜಿ? ಜ್ಞಾನಿಗಳು, ಮತ್ತೆ ಯೋಗಿಗಳು, ಮತ್ತೆ ಬೇರೆ ಭಕ್ತರಲ್ಲದವರು ಅವರೊಂದಿಗೆ ನಾವು ಹೆಚ್ಚಿಗೆ ಸೇರಬಾರ್ದು. ಅವರೊಂದಿಗೆ ಸೇರಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವ ಈ ಏಕಾಗ್ರತೆ ಅದೆಲ್ಲ ನಮ್ದು ಆಚೆ ಈಚೆ ಆಗಿ ಹೋಗ್ತದೆ. ಅದಕ್ಕೆ ಬೇಕಾಗಿ ಚೈತನ್ಯ ಮಹಾಪ್ರಭುಗಳು ಕೂಡ ಅವರು ಗೃಹಸ್ಥ ಭಕ್ತರೊಬ್ಬರು ವೈಷ್ಣವ ಧರ್ಮದ ಸಾಮಾನ್ಯ ತತ್ವಗಳೇನು, ಸಾಮಾನ್ಯವಾಗಿ ವೈಷ್ಣವನ ನಿತ್ಯ ಕರ್ಮಗಳು ಏನು ಅಂತೇಳಿ ಒಬ್ರು ಕೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಕೂಡಲೇ ಅವರಿಗೆ ಉತ್ತರಿಸ್ತಾರೆ, ಅಸತ್ ಸಂಗತಾಗ ಈ ವೈಷ್ಣವ ಆಚಾರ ಅಂದ್ರೆ ಲೌಕಿಕ ವ್ಯಕ್ತಿಗಳ ಅಥವಾ ಅಭಕ್ತರ ಸವಾಸವನ್ನು ಬಿಟ್ಟು ಬಿಡು. ಯಾರು ಬಿಟ್ಟು ಬಿಡ್ತಾನೋ ಅವನೇ ವೈಷ್ಣವ. ಇದೇ ಶ್ರೀಲ ನರೋತ್ತಮ ದಾಸ್ ಠಾಕೂರ್ ಕೂಡ ಹೇಳಿದ್ದಾರೆ, ತಂದೇರ ಚರಣ ಸೇವಿ ಭಕ್ತ ಸನೇವಾಸ, ಶುದ್ಧ ಭಕ್ತರ ಸವಾಸದಲ್ಲಿ ಇರಬೇಕು. ಪೂರ್ವ ಆಚಾರ್ಯರು 6 ಗೋಸ್ವಾಮಿಗಳು, ಅವರೆಂದ್ರೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ,
ರಘುನಾಥ ಭಟ್ಟ ಗೋಸ್ವಾಮಿ, ಹಾಗೆ 6 ಜನ ಗೋಸ್ವಾಮಿಗಳು ಅವರು ಹೇಳಿದಂತಹ ಈ ನಿಯಂತ್ರಕ ತತ್ವಗಳನ್ನು ನಾವು ಅನುಸರಿಸಬೇಕು. ಯಾವುದು 4 ನಿಯಂತ್ರಕ ತತ್ವಗಳು ಇದೆ, ಪ್ಲಸ್ 16 ಸುತ್ತು ಜಪ. ಈಗ ನೀವು ಇದರಲ್ಲಿ 8 ಸುತ್ತು ಮಾಡಿ ಕ್ರಮೇಣ ನಿಮಗೆ 8 ಸುತ್ತು ಮಾಡುವಾಗಲೇ ನಾವು 16 ಸುತ್ತು ಮಾಡುವ ಅಂತೇಳಿ ಬರ್ತದೆ ನೋಡಿ. ಅದು ಸಮಯ ಇಲ್ಲದಿದ್ರೂ ಸಮಯವನ್ನು ತರಿಸ್ತಾರೆ ಭಗವಂತ. ನಿಮ್ಮಲ್ಲಿ ಉತ್ಸಾಹ ಇರಬೇಕು, ಆಗ ಮಾತ್ರ ಈ 16 ಸುತ್ತು ಜಪ ಮಾಡ್ಲಿಕ್ಕೆ ಸಾಧ್ಯ. ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ನೀವು ನೆನೆಸಿಕೊಳ್ಳಿ, ಸಂಕಲ್ಪ ಮಾಡಿಕೊಳ್ಳಿ, ಖಂಡಿತವಾಗಿಯೂ ಆಗಿಯೇ ಆಗ್ತದೆ. ಹೌದೋ ಅಲ್ಲವೋ? ಮಾತಾಜಿ ನಾವ್ ಮಾಡ್ತಿದೀವಿ ಮಾತಾಜಿ 16 ರೌಂಡ್. ಮಾತಾಜಿ ಇನ್ನೊಂದು ಏನಂದ್ರೆ ಮಾತಾಜಿ, ಈ ಜಪ ಮಾಡೋದಿದೆಯಲ್ಲ ಮಾತಾಜಿ, ಅದು ತುಂಬಾ ಸ್ಪೀಡ್ ಆಗಿ ಮಾಡಬಾರ್ದು ಅಂತ ನನಗೆ ಗುರುಗಳು ಅಲ್ಲೇ ಇದ್ರಲ್ಲಿ ಹೇಳ್ಕೊಟ್ರು ಮಾತಾಜಿ. ಯಾಕೆ ಹೇಳಿದ್ರೆ, ನೀವು ಅಲ್ಲಿ ತುಂಬಾ ಸ್ಪೀಡ್ ಆಗಿ ಮಾಡಿದ್ರೆ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳುವಾಗ ಬಳಸ್ತಿಗೆ ಕೃಷ್ಣ ಆಗ್ತದೆ. ಅದು ಕೃಷ್ಣ ಕೃಷ್ಣ ಅದಕ್ಕೆ ಆ ಉಚ್ಚಾರ ಎಲ್ಲ ಸರಿ ಇದೆ ಅಂತೇಳಿ ಹೇಳು. ಆಮೇಲೆ ನಾವು ನಾಲಿಗೆಯಲ್ಲಿ ನುಡಿಯುವ ಹರೇ ಕೃಷ್ಣ ಹರೇ ರಾಮವನ್ನ ಶ್ರವಣ ಮುಖಾಂತರ ಅದನ್ನ ಕೇಳಿಸ್ಕೋಬೇಕಂತೆ. ಅಂದ್ರೆ ಬಾಯಲ್ಲಿ ಮಾತಾಡಿದ್ರೆ ಕಿವಿ ಕೇಳಿಸ್ಕೋಬೇಕಂತೆ, ಕಿವಿಗೆ ಕೇಳ್ಬೇಕು, ಮನಸ್ಸು ಅಷ್ಟು ಶ್ಯಾಮಸುಂದರ ರೂಪವನ್ನು ನೆನೀತಾ ಇರ್ಬೇಕು. ಹೌದು ಮನಸ್ಸು ಹೌದು ಶ್ರವಣ. ಮಾತಾಜಿ. ಹೌದು. ಅವಾಗ ನಮಗೆ 10 ಹರೇ ನಿಮಿಷ 8 ಕೃಷ್ಣ ನಿಮಿಷ ಹರೇ ಬೇಕೇ ಕೃಷ್ಣ ಬೇಕು ಕೃಷ್ಣ ಮಾತಾಜಿ. ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಅನ್ನುವ ಆ 16 ಪದಗಳು ಕರೆಕ್ಟ್ ಆಗಿ ಬರ್ಬೇಕಂತೆ ಮಾತಾಜಿ. ಉಚ್ಚಾರ ಬರ್ಬೇಕು, ಅದೇ ಕರೆಕ್ಟ್ ಆಗಿ ಬರ್ಬೇಕು. ಹರೇ ರಾಮ್ ನೋಡಿ. ರಾಮ್ ಹರೇ ಹರೇ ಅನ್ಬಾರ್ದಂತೆ ಮಾತಾಜಿ. ಹರೇ ರಾಮ 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 ಹರೇ ಹರೇ ಅನ್ಬೇಕಂತೆ. ಹರೇ ರಾಮ್ 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 ಹರೇ ಹರೇ ಹೌದು, ಅದು ಅನ್ಬಾರ್ದು. ಸ್ಪೀಡ್ ಆಗಿ ಹೋದಾಗ ಅಲ್ಲಿ ನೀವು ಬೇಕಾದ್ರೆ ಅದು ಅವರವರಿಗೆ ಗೊತ್ತಾಗುದಿಲ್ಲ, ಬೇರೆಯವರದನ್ನು ನೀವು ರೆಕಾರ್ಡ್ ಮಾಡಿ ಕೇಳಿ, ನಿಮ್ಮದನ್ನು ನೀವೇ ರೆಕಾರ್ಡ್ ಮಾಡಿ ಕೇಳಿ, ನೀವು ಮಾಡಿದ ಸರಿ ಉಂಟಾ ಇಲ್ಲವೋ ಅಂತೇಳಿ ಗೊತ್ತಾಗ್ತದೆ. ಅದಕ್ಕೆ 8 ನಿಮಿಷ ಇಡ್ತದ್ದು ಮಾತಾಜಿ. 8 ಮಿನಿಟ್ಸ್ 9 ಮಿನಿಟ್ಸ್ ಆಗುತ್ತೆ ಅದು ಮಾತಾಜಿ. ಇದು ಮಾತಾಜಿ ಮಂಗಳಾರತಿ ಆಗ್ಬೇಕಾದ್ರೆ ಹರೇ ರಾಮ್ ರಾಮ್ ಹರೇ ಹರೇ ಅಂತಾರಲ್ಲ ಮಾತಾಜಿ ಅಲ್ಲಿ. ಯಾರು ಹೇಳ್ತಾರೆ ಮತ್ತೆ? ಅದು ಲಾಸ್ಟ್ಗೆ ಮಾತಾಜಿ. ಎಲ್ಲ ಮಂಗಳಾರತಿ ಆದ್ಮೇಲೆ ಟೋಟಲ್ ಆಗಿ ಎಲ್ಲರೂ ಪ್ರಭುಪಾದರ ಎದುರಿಗೆ ಕೂತ್ಕೊಂಡು ಅಲ್ಲಿ ಜಪ ಮಾಡ್ತಾ ಇದ್ದಾರೆ. ಮಾತಾಜಿ ಇನ್ನೊಂದು ಡೌಟ್ಸ್ ಇದೆ. ಇದು ಮಾತಾಜಿ ನೀವು ಚಪ್ಪಲ್ ಹಾಕೊಂಡ್ ಬೇಕಾದ್ರೂ ಮಾಡ್ಬೋದು, ಮಾಂಸ ಭಕ್ಷಣೆ ಮಾಡಿ ಬೇಕಾದ್ರೂ ಮಾಡ್ಬೋದು ಜಪ. ಈಗ ನೀವು ಸ್ಟಾರ್ಟಿಂಗ್ ಮಾಡುವಾಗ ಮಾತಾಜಿ ನಿಮ್ಗೆ ಅದನ್ನೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ, ಆದ ಕಾರಣ ನೀವು ಅಲ್ಲಿ ಮಾಡಿ ಅಂತ ಹೇಳ್ತಾ ಮಾತಾಜಿ. ಅದು ತುಳಸಿ ಬೀಡ್ಸ್ ಅಲ್ವಾ, ಅದು ಅಪವಿತ್ರ ಆದ್ರೆ ಹೆಂಗ ಅಂತ. ಅದಕ್ಕೆ ನಿಮ್ಗೆ ಅದು ತನ್ನಷ್ಟಕ್ಕೆ ನಿಮ್ಮನ್ನು ಮನಸ್ಸನ್ನು ಬಿಡಿಸ್ತದೆ, ನಿಮ್ಮನ್ನು ಬಿಡಿಸ್ತದೆ. ಅದು ನೀವು ಮಾಡ್ತಾ ಇರುವಾಗ ನಿಮ್ಗೆ ಅದನ್ನು ಸೇವಿಸಬೇಕು ಅಂತಲೇ ಅನಿಸುವುದೇ ಇಲ್ಲ. ನೋಡಿ ಮಾತಾಜಿ ನಾವು ಯಾವ ತರ ಮಾಡ್ಬೇಕು ಯಾವ ತರ ಮಾಡ್ಬಾರ್ದು ನಮ್ಗೆ ಅರ್ಥ ಆಗ್ಬಿಡುತ್ತೆ ಮಾತಾಜಿ. ಅರ್ಥ ಆಗ್ತದೆ. ಅದಕ್ಕೆ ನೀವು ಅಷ್ಟು ಸುತ್ತು ಮಾಡಿ ಅಂತ ಹೇಳುದು. ನಿಮ್ಗೆ ತನ್ನಷ್ಟಕ್ಕೆ ನಿಮ್ಮನ್ನು ಅದೆಲ್ಲವನ್ನು ನಿಯಂತ್ರಕ ತತ್ವಗಳು ಪಾಲಿಸುವ ಹಾಗೆ ಮಾಡ್ತಾ ಇದೆ. ಅದಕ್ಕೆ ಮಾಡಿ ಅಂತ ಹೇಳುದು. ನೀವು ಮಾಡದೇ ಇದ್ರೆ, ನೀವು ಒಂದು ಸುತ್ತು ಸಹ ಮಾಡದಿದ್ರೆ ನಿಮ್ಗೆ ಅದರದ ಅನುಭವ ಗೊತ್ತಾಗುದಿಲ್ಲ. ನೀವು ಮಾಡಿ ನೋಡಿ. ನೀವು ಕರೆಕ್ಟ್ ಆಗಿ 8 ಸುತ್ತು ಮಾಡುವಾಗ ನಿಮ್ಮಿಂದ ಆಟೋಮೆಟಿಕ್ ಆಗಿ ಎಲ್ಲವೂ ಕಾಫಿಯಿಂದ ಎಲ್ಲವೂ ಬಿಟ್ಟು ಹೋಗ್ತದೆ. ಆಮೇಲೆ ಮಾತಾಜಿ ಅದರಲ್ಲಿ ಏನ್ ಗೊತ್ತಾ ಮಾತಾಜಿ, ಅದರಲ್ಲಿ ಹರೇ ಕೃಷ್ಣ ಅಲ್ಲ, ಅಲ್ಪ ಪ್ರಾಣ ಮಹಾಪ್ರಾಣ 2 ಇದೆಯಲ್ಲ ಮಾತಾಜಿ. ಅದರಲ್ಲಿ ಅಲ್ಪ ಪ್ರಾಣ ತಗೋಬಾರ್ದು, ಮಹಾಪ್ರಾಣ ತಗೋಬೇಕು. ಹರೇ ಕೃಷ್ಣ ಹರೇ ರಾಮ. ಈ ಕೆಲವರು ಹರೇ ಕೃಷ್ಣ ಅಂತ ಹರೇ ಬರಬಾರ್ದು ಮಾತಾಜಿ, ಹರೇ ಮಹಾಪ್ರಾಣ ತಗೋಬೇಕು. ಹೌದೌದು ಮಾತಾಜಿ. ಈಗ ಇಲ್ಲಿ ನೋಡೋಣ, ಈ ಭಕ್ತಿ ಸೇವೆ ಎಂಬುದೇ ಪಾರಮಾರ್ಥಿಕ ಚಟುವಟಿಕೆಗಳು ಎಂದು ಅರ್ಥ. ಅಲ್ಲಿ ಈ ಪಾರಮಾರ್ಥಿಕ ನೆಲೆಯಲ್ಲಿ ಪ್ರಕೃತಿಯ ಈ 3 ಗುಣಗಳು ಅದರ ಕಲುಷಿತತೆ ಆ ಲೋಕದಲ್ಲಿ ಇಲ್ಲ. ಇದೇ ವಿಶುದ್ಧ ಸತ್ವ. ಶುದ್ಧ ಸತ್ವದ ನೆಲೆ ಅಂದರೆ, ಅಥವಾ ಈ ರಜ ಸ್ತಮ ಗುಣಗಳಿಂದ ಕಲುಷಿತವಾದ ವಾಗದ ಇರುವಂತಹ ಸತ್ವಗುಣ, ಅದೇ ಶುದ್ಧ ಸತ್ವಕ್ಕೆ ಬರ್ತದೆ. ಈಗ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀರಾ, ಮಂಗಳಾರತಿ ತೆಗೆದುಕೊಳ್ತೀರಾ, ಭಾಗವತವನ್ನು ಓದ್ತೀರಾ, ಕೇಳ್ತೀರಾ, ಕೀರ್ತನೆ ಮಾಡ್ತೀರಾ. ಇದೆಲ್ಲ ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ನಾವು ಹೇಳುವಂಥದ್ದು.
ಪ್ರತಿನಿತ್ಯ 24 ಗಂಟೆಗಳ ಕಾಲ ಭಕ್ತಿ ಸೇವೆಯ ಕಾರ್ಯಗಳನ್ನು ಒಂದೇ ಸಮಾನವಾಗಿ ಮಾಡ್ತಾ ಇರುವವರು ಇದ್ದಾರೆ. ಇದನ್ನು ಸತೋವೃತ್ತಿ ಅಂದರೆ ಪ್ರತಿ ಕ್ಷಣ ಕೂಡ ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳಲ್ಲಿ ಆ ಕಳೆಯುವಂತಹ ಆಚಾರ್ಯರ ಹಾದಿಯಲ್ಲಿ ನಡೆಯುವುದು ಅಂತ ಹೇಳಿ ಕರೀತಾರೆ. ಹಾಗೆ ಇಲ್ಲಿ ಇವತ್ತು ನೀವು ಏಕಾದಶಿ ವ್ರತ ಹಿಡ್ದಿದ್ದೀರಾ. ಏಕಾದಶಿ ವ್ರತ ಉಪವಾಸ ವ್ರತ ಅಂತ ಹೇಳಿದ್ರೆ, ಅಂತ ಹೇಳಿದ್ರೆ ದೇವರ ಹತ್ತಿರ ವಾಸ, ದೇವರ ಹತ್ತಿರ ವಾಸ. ಆದ ಕಾರಣ ನಾವು ಈ ದಿವಸ ಜಾಸ್ತಿ ದೇವರ ಈ ಜಪ ಮಾಡುದ, ಆ ಕೀರ್ತನೆ ಕೇಳುದ, ಕ್ಲಾಸ್ ಲೀಲೆ ಕೇಳುದ ಅಂತದನ್ನೆಲ್ಲ ಮಾಡಬೇಕು. ಶ್ರೀಲ ರೂಪ ಗೋಸ್ವಾಮಿಯವರು ಈ ಶ್ಲೋಕದಲ್ಲಿ ನೀಡಿರುವ ಉಪದೇಶ ಇದು ಉತ್ಸಾಹಿಯಾಗಿರುವುದು, ವಿಶ್ವಾಸ ಹೊಂದಿರಬೇಕು, ತಾಳ್ಮೆಯಿಂದ ಇರಬೇಕು, ಅನಿಷ್ಟ ವ್ಯಕ್ತಿಗಳ ಸವಾಸ ಮಾಡದಿರುವುದು, ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು, ಭಕ್ತರ ಸವಾಸದಲ್ಲಿ ಯಾವಾಗ್ಲೂ ಇರುವುದು. ನೀವು ಭಕ್ತರ ಸವಾಸದಲ್ಲಿ ಯಾವಾಗ್ಲೂ ಇದ್ರೆ ನಿಮ್ಮಿಂದ ನೀವು ಮಾಂಸ ತಿನ್ನಿ ಅಥವಾ ಏನೇ ತಿನ್ನಿ ಅದು ನಿಮ್ಮಿಂದ ತನ್ನಷ್ಟಕ್ಕೆ ಬಿಟ್ಟು ಹೋಗ್ತದೆ. ಅದಕ್ಕೆ ಹೇಳುದು ಭಕ್ತರ ಸವಾಸವನ್ನು ಬಿಡಬಾರ್ದು ಅಂತೇಳಿ. ಈ 4 ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು ಮತ್ತೆ ಭಕ್ತರ ಸವಾಸದಲ್ಲಿ ಇರುವುದು, ಇವುಗಳನ್ನು ಒಬ್ಬನು ಪಾಲಿಸಿದ್ರೆ ಖಂಡಿತವಾಗಿಯೂ ಅವನು ಭಕ್ತಿ ಸೇವೆಯಲ್ಲಿ ಮುಂದುವರಿಯುತ್ತಾನೆ. ಈಗ ಗೊತ್ತಾಯ್ತಾ ಯಾಕೆ ಹೇಳ್ತೇವೆ ಅಂತೇಳಿ? ಗೊತ್ತಾಯ್ತು ಮಾತಾಜಿ. ಈ ಸಂಬಂಧದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರು ಆ ತಾತ್ವಿಕ ಊಹಾಪೋಹದ ಮೂಲಕ ಜ್ಞಾನ ಸಂಪಾದನೆ, ಕಾಮ್ಯ ಕರ್ಮಗಳ ಮೂಲಕ ಐಹಿಕ ಸಂಪತ್ತಿನ ಸಂಗ್ರಹ. ನಮಗೆ ಒಂದು ಮನೆ ಇದ್ರೆ ಸಾಕಾಗುವುದಿಲ್ಲ, ಮಹಡಿ ಮನೆ ಬೇಕು ಅಥವಾ BMW ಕಾರ್ ಬೇಕು. ಇನ್ನೀಗ ಹೊಸತೇನು ಕಾರ್ ಬಂದಿದೆ ಗೊತ್ತಿಲ್ಲ ನನಗೆ. ಹಾಗೆ ಅಂಥದ್ದೆಲ್ಲ ಆಸೆಗಳು. ಭಕ್ತಿ ಯೋಗದ ಆ ತತ್ವಗಳಿಗೆ ಅದು ವಿರುದ್ಧವಾದದ್ದು ಅಂತ ಹೇಳ್ತಾರೆ. ಅಶ್ವಾಶ್ವತ ಚಟುವಟಿಕೆಗೆ ಬಗ್ಗೆಗೆ ಸಂಪೂರ್ಣವಾಗಿ ನಾವು ನಿರ್ಲಕ್ಷ್ಯ ತಾಳ್ಬೇಕು. ಶಾಶ್ವತವಾದದನ್ನು ಮಾತ್ರ ಇಟ್ಕೊಳ್ಬೇಕು. ಯಾವುದು ಈ ತನ್ನ ಲಕ್ಷ್ಯವನ್ನು ಭಕ್ತಿ ಯೋಗದ ನಿಯಂತ್ರಕ ತತ್ವಗಳ ಕಡೆಗೆ ತಿರುಗಿಸ್ಬೇಕು. ಅಲ್ಲಿ 2ನೇ ಅಧ್ಯಾಯದ 69ನೇ ಶ್ಲೋಕದಲ್ಲಿ ಯಾನಿ ಸ ಸರ್ವಭೂತಾನಂ ತಸ್ಯಂ ಜಾಗೃತಿ ಸಂಯಮಿ ಯಸ್ಯಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೆ. ಅಂದ್ರೆ ಸಕಲ ಜೀವಿಗಳಿಗೂ ಯಾವುದು ರಾತ್ರಿಯು ಅದು ಆತ್ಮ ಸಂಯಮಗಳಿಗೆ ಎಚ್ಚರದ ಕಾಲ. ಸಕಲ ಜೀವಿಗಳಿಗೆ ಯಾವುದು ರಾತ್ರಿ ಇದೆಯೋ ಆತ್ಮ ಸಂಯಮಗಳಿಗೆ ಅದು ಎಚ್ಚರದ ಕಾಲ. ಸಕಲ ಜೀವಿಗಳಿಗೂ ಯಾವುದು ಎಚ್ಚರದ ಕಾಲವೋ ಆಗ ಅಂತರ್ಮುಖಿಯಾದ ಮುನಿಗೆ ರಾತ್ರಿ. ಈಗ ಇಲ್ಲಿ ನಾವು ಏನು ತಿಳಿದುಕೊಳ್ಬೇಕು? ಭಗವಂತನ ಆ ಭಕ್ತಿ ಸೇವೆಯಲ್ಲಿ ತೊಡಗಿರುವುದೇ ಜೀವಿಯ ಜೀವಾಳ. ಅದೇ ಮಾನವ ಜೀವನದ ಪರಮ ಪುರುಷಾರ್ಥ ಮತ್ತೆ ಸಿದ್ಧಿ. ಇದನ್ನು ನಾವು ನೆಚ್ಚಬೇಕು. ಮನಸ್ಸಿನಲ್ಲಿ ಊಹಾಪೋಹ ಇಡಬಾರ್ದು. ಕಾಮ್ಯ ಕರ್ಮ ಅದು ಮಾಡಬಾರ್ದು ಅಥವಾ ಯೋಗ ಅಭ್ಯಾಸಗಳು ಮೊದಲಾದವ ಅಂತಹ ಲಾಭವನ್ನು ದೊರಕಿಸಿ ಕೊಡುವುದಿಲ್ಲ ಈ ಭಕ್ತಿ ಸೇವೆ. ಅದನ್ನು ನಾವು ತಿಳಿದುಕೊಳ್ಬೇಕು. ಭಕ್ತಿ ಸೇವೆಯಲ್ಲಿ ನಮಗೆ ಪೂರ್ಣ ಭರವಸೆ ಇದ್ರೆ ನಮಗೆ ಖಂಡಿತ ನಮ್ಮ ಗುರಿ ಸಾಧನೆ ಆಗ್ತದೆ. ಇತರ ಮಾರ್ಗಗಳನ್ನು ಅನುಸರಿಸಿದ್ರೆ ಏನಾಗ್ತದೆ? ನಮಗೆ ತಳಮಳ ಉಂಟಾಗ್ತದೆ. ಒಂದೇ ನೇರ ದಿಟ್ಟವಾದ ಒಂದೇ ಒಂದು ಧ್ಯೇಯ ಇರ್ಬೇಕು. ನಾನು ಇವತ್ತು 16 ಸುತ್ತು ಜಪ ಮಾಡಿಯೇ ಮಾಡ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಗೆ ಆಗ್ತದೆ. ಮೊದಲಿಗೆ ನಿಮ್ಗೆ 8 ಸುತ್ತು ಮಾಡ್ತೀರಾ, ಆಮೇಲೆ 12 ಸುತ್ತು ಮಾಡಿ, ನಂತರ 16 ಸುತ್ತು ಮಾಡಿ. ಖಂಡಿತವಾಗಿಯೂ ನಿಮ್ಗೆ ಅದು ಆಗಿಯೇ ಆಗ್ತದೆ. ಆ 8 ಸುತ್ತು ಮಾಡುವಾಗಲೇ ನಿಮ್ಗೆ ತನ್ನಷ್ಟಕ್ಕೆ ನಿಮ್ಮಿಂದ ಒಂದೊಂದು ವಸ್ತುಗಳು ಐಹಿಕ ಏನಿದೆಯೋ ಅದು ಬಿಟ್ಟುಕೊಂಡು ನೀವು ಕೃಷ್ಣ ಪ್ರಜ್ಞೆಯಲ್ಲೇ ಮುಂದುವರಿಬೇಕು. ಗುರಿ ಆಗ ನಮ್ಮದು ಸಾಧನೆ ಆಗ್ತದೆ. ಭಾಗವತದ 7ನೇ ಸ್ಕಂದದಲ್ಲಿ ಹೀಗೆ ಹೇಳಿದ ಬೇರೆ ಒಂದು ಉದ್ದೇಶ ಇದೆ. ಉಗ್ರ ತಪಸ್ಸನ್ನು ಮಾಡಲು ಭಕ್ತಿ ಸೇವೆಯನ್ನು ತೊರೆದವರು ಕಠಿಣ ತಪಸ್ಸನ್ನು ಆಚರಿಸಿದ್ರು ಕೂಡ ಮನಶುದ್ಧಿ ಪಡೆಯುವುದಿಲ್ಲ. ಏನು ತಪಸ್ಸು ಮಾಡಿದ್ರು ಕೂಡ
ಯಾವುದೇ ಬೇರೆ ಬೇರೆ ಉದ್ದೇಶ ಇಟ್ಟುಕೊಂಡು ಮಾಡಿದ್ರೆ ಕೂಡ, ಎಷ್ಟು ಕಷ್ಟವಾದ ತಪಸ್ಸನ್ನು ಆಚರಿಸಿದ್ರು ಕೂಡ ಮನಃಶುದ್ಧಿ ಅಂತೇಳಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಏಕೆಂದ್ರೆ ಭಗವಂತನ ಆ ದಿವ್ಯ ಪ್ರೇಮ ಸೇವೆಯ ಬಗೆಗೆ ಗೊತ್ತೇ ಇಲ್ಲವೆಂಬುದನ್ನು ಮಾನವನು ಖಚಿತವಾಗಿ ನಾವು ತಿಳಿದುಕೊಳ್ಬೇಕು. ಅವರಿಗೆ ಗೊತ್ತಿಲ್ಲ ಯಾವುದು ಅಂತೇಳಿ, ಅದಕ್ಕಾಗಿ ಆ ರೀತಿ ಮಾಡ್ತಾರೆ. ಈಗ ಓದಿ ಇದನ್ನು, ಸಮಯ ಆಗ್ತದೆ ಅಂತೇಳಿ. ಓಕೆ, 7ನೆಯ ಸ್ಕಂದದಲ್ಲಿ ಮುಂದೆ ಹೀಗೆ ಹೇಳಿದೆ, ಊಹಾಪೋಹ ಮಾಡುವವರು ಮತ್ತು ಕಾವ್ಯಕರ್ಮಿಗಳು ಉಗ್ರೋಗ್ರ ತಪಸ್ಸುಗಳನ್ನು ವ್ರತಗಳನ್ನು ಮಾಡಿದರೂ ಅವರು ಪತಿತರಾಗುತ್ತಾರೆ. ಏಕೆಂದರೆ ಅವರಿಗೆ ಭಗವಂತನ ಚರಣಾರವಿಂದಗಳ ಬಗೆಗೆ ತಿಳುವಳಿಕೆ ಇರುವುದಿಲ್ಲ. ಆದರೆ ಭಗವದ್ಭಕ್ತರಾದರೂ ಎಂದಿಗೂ ಪತಿತರಾಗುವುದಿಲ್ಲ. ಭಗವದ್ಗೀತೆಯಲ್ಲಿ 9.31 ಶ್ರೀಕೃಷ್ಣನು ಅರ್ಜುನನಿಗೆ ಕೌಂಠೇಯ ಪ್ರತಿಜಾನಿ ಹೀನಮೇ ಭಕ್ತಃ ಪ್ರಣಶ್ರುತಿ, ಓಂ ಕುಂತಿಪುತ್ರನೇ, ನನ್ನ ಭಕ್ತನು ಎಂದಿಗೂ ಹಾಳಾಗುವುದಿಲ್ಲ ಎಂದು ಸಾರು ಎಂದು ಹೇಳುತ್ತಾನೆ. ಹರೇ ಕೃಷ್ಣ. ನೋಡಿ ಇಲ್ಲಿ, ಹರೇ ಕೃಷ್ಣ, ಧನ್ಯವಾದಗಳು. 7ನೆಯ ಸ್ಕಂದದಲ್ಲಿ ಮುಂದೆ ಹೇಳ್ತಾರೆ, ಊಹಾಪೋಹ ಮಾಡ್ತಾರೆ ಯಾರು, ಆ ಕಾಮ್ಯಕರ್ಮಿಗಳು ಯಾರು, ಅವರು ಎಷ್ಟೋ ಕಠಿಣ ಕಠಿಣ ತಪಸ್ಸುಗಳನ್ನು ಮಾಡಿದ್ರು ಕೂಡ ಅವರು ಪತಿತರಾಗ್ತಾರೆ. ನೀವು ನೋಡಿರ್ಬೋದು, ರಾವಣ, ಆ ಹಿರಣ್ಯಾಕ್ಷ, ಮತ್ತೆ ಇನ್ಯಾರಿದ್ರು, ಶಿಶುಪಾಲ, ಅವರಿಗೆಲ್ಲ ಸಾವು ಅಂತವಳೆ ಬಂದಿದೆ ಅಲ್ಲವಾ? ಭಗವಂತನ ಅವರಿಗೆಲ್ಲ ಆ ಭಗವಂತನ ಈ ಬೇರೆ ಉಗ್ರ ಯಾವ್ರು ಎಲ್ಲ ಬೇರೆ ಬೇರೆ ತರದ್ದು ಎಲ್ಲ ಮಾಡ್ತಾರೆ, ಉಗ್ರ ತಪಸ್ಸುಗಳನ್ನೆಲ್ಲ ಮಾಡ್ತಾರೆ. ಅವರಿಗೆಲ್ಲ ಭಗವಂತನ ಆ ಚರಣ ಪಾದ ಕಮಲಗಳ ಬಗ್ಗೆ ತಿಳುವಳಿಕೆ ಇಲ್ಲ. ಭಕ್ತರಾದವರು ಅವರು ಎಂದಿಗೂ ಕೂಡ ಪತಿತರಾಗುವುದಿಲ್ಲ. ಅಲ್ಲಿ ಕುಂತಿಪುತ್ರನಿಗೆ ಕೂಡ, ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಭಕ್ತನು ಎಂದಿಗೂ ಕೂಡ ಹಾಳಾಗುವುದಿಲ್ಲ ಅಂತೇಳಿ, ನೀನು ಹೇಳು, ನೀನು ಸಾರು ಜಗತ್ತಿಗೆ ಅಂತೇಳಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅಂತೇಳಿ ನೋಡೋಣ. ಯಾರು ಓದ್ತೀರಿ? ನೇಹಾಭಿಕ್ರಮಾನಸೋ ಅಸ್ತಿ ಪ್ರತ್ಯಾವಾಯುನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದ್ರೆ ಈ ಪ್ರಯತ್ನದಲ್ಲಿ ಯಾವುದೇ ನಷ್ಟವಾಗ್ಲಿ ಕುಂದಾಗ್ಲಿ ಯಾವುದೂ ಇಲ್ಲ. ನಾವು ಈ ಪ್ರಯತ್ನ ಮಾಡಿದ್ರೆ ನಮ್ಗೇನು ನಷ್ಟ ಆಗುದಿಲ್ಲ, ಏನು ನಾಶ ಕೂಡ ಆಗುದಿಲ್ಲ. ಈ ಮಾರ್ಗದಲ್ಲಿ ನಾವು ಸ್ವಲ್ಪ ಮುಂದುವರಿದ್ರು ಕೂಡ ಎಂತಹ ಅಪಾಯಕಾರಿಯಾದ ಭಯದಿಂದ ಕೂಡ ನಾವು ರಕ್ಷಿಸಿಕೊಳ್ಬಹುದು. ಭೂಮಿಕಾ ಮಾತಾಜಿ ಓದಿ. ಹಾ ಮಾತಾಜಿ ಓದಿ. ಭಕ್ತಿಯೋಗವು ಪರಿಪೂರ್ಣವು ಅದೊಂದು ದರೆ ಒಬ್ಬನು ಒಂದು ಸಲ ಅದನ್ನು ಆರಂಭಿಸಿದರೆ ಯಶಸ್ವಿ ಸಿಕ್ಕೇ ಸಿಗುತ್ತದೆ. ಕೆಲವು ವೇಳೆ ಒಬ್ಬನು ತನ್ನ ಸಾಮಾನ್ಯ ಲೌಕಿಕ ಕೆಲಸ ಕಾರ್ಯಗಳನ್ನು ತೊರೆದು ಪರಮ ಪ್ರಭುವಿನ ಚರಣ ಕಮಲಗಳನ್ನು ಆಶ್ರಯಿಸಿ ಭಕ್ತಿ ಸೇವೆಯನ್ನು ಆರಂಭಿಸುತ್ತಾನೆ ಅಂತ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಭಕ್ತಿ ಯೋಗವು ಎಷ್ಟು ಪರಿಶುದ್ಧ ಪರಿಪೂರ್ಣ ಅಂತ ಹೇಳಿದ್ರೆ, ಒಂದು ಸಲ ಅದನ್ನು ನಾವು ಆರಂಭಿಸಿದ್ರೆ ನಮ್ಗೆ ಅದರಲ್ಲಿ ಖಂಡಿತ ಯಶಸ್ಸು ಅಂತೂ ಇದ್ದೇ ಇರ್ತದೆ. ಈ ಸಾಮಾನ್ಯ ಲೌಕಿಕ ಭೌತಿಕ ಕೆಲಸ ಕಾರ್ಯಗಳನ್ನು ನಾವು ತೊರೆದು ಪರಮ ಪ್ರಭುವಿನ ಆ ಚರಣ ಕಮಲಗಳಿಗೆ ಅದನ್ನು ಆಶ್ರಯಿಸ್ಬೇಕು, ಭಕ್ತಿ ಸೇವೆಯನ್ನು ಆರಂಭಿಸ್ಬೇಕು. ಯಾರು ಪರಿಪಕ್ವನಲ್ಲದ ಭಕ್ತನು ಕೂಡ ಪತಿತನಾದ್ರೂ ಕೂಡ ಅವನಿಗೆ ಏನು ಕೂಡ ನಷ್ಟ ಇಲ್ಲ. ಅವನೊಂದು ವೇಳೆ ಪರಿಪಕ್ವ ಆಗದೆ ಪತಿತನಾದ್ರೆ ಕೂಡ ಅವನಿಗೇನು ನಷ್ಟ ಆಗುವುದಿಲ್ಲ. ಬದಲಿಗೆ ಒಬ್ಬನು ತನ್ನ ವರ್ಣಾಶ್ರಮ ಧರ್ಮದ ವಿಧಿವಿಧಾನಗಳನ್ನು ಅನುಸರಿಸ್ತಾ ಭಕ್ತಿ ಸೇವೆಯಲ್ಲಿ ಅದನ್ನು ಅನುಸರಿಸದಿದ್ರೆ ಏನು ಪ್ರಯೋಜನ? ವರ್ಣಾಶ್ರಮ ಧರ್ಮದ ವಿಧಿವಿಧಾನಗಳನ್ನೆಲ್ಲ ಅನುಸರಿಸ್ತಾನೆ, ಆದ್ರೆ ಈ ಭಕ್ತಿ ಸೇವೆಯನ್ನು ಅನುಸರಿಸದಿದ್ರೆ ಏನು ಪ್ರಯೋಜನ ಅಂತ ಹೇಳಿ ಇಲ್ಲಿ ಹೇಳ್ತಾರೆ.
ಪತಿತನಾದ ಆ ಭಕ್ತ ತನ್ನ ಮುಂದಿನ ಜನ್ಮದಲ್ಲಿ ಪುನಃ ಕೀಳು ಜನ್ಮದ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಎಲ್ಲಿ ಅವನ ಭಕ್ತಿ ಸೇವೆ ನಿಂತಿದೆಯೋ ಅಲ್ಲಿಂದ ಮತ್ತೆ ಮುಂದುವರಿಸ್ತಾನೆ ಭಕ್ತಿಯನ್ನು. ಭಕ್ತಿ ಸೇವೆಯು ಅಹೇತುಕಿ ಅಪ್ರತಿಹಿತ ಆಯಿತು. ಅದು ಯಾವುದೇ ಲೌಕಿಕ ಕಾರಣದ ಪರಿಣಾಮ ಅಲ್ಲ. ಅದನ್ನು ಯಾವುದೇ ಲೌಕಿಕ ಕಾರಣದಿಂದ ನಿಲ್ಲಿಸಲಿಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಭೌತಿಕ ಅಡಚಣೆಯಿಂದ ಯಾವುದರಿಂದ ನಿಲ್ಲಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಭಕ್ತಿ ಸೇವೆಗೆ ಒಮ್ಮೆ ಬಂದ್ರೆ ಭಕ್ತ ತನ್ನ ಕಾರ್ಯದ ಬಗ್ಗೆ ಅವನಿಗೆ ಆತ್ಮವಿಶ್ವಾಸ ಇರಬೇಕು. ಕರ್ಮಿಗಳ, ಜ್ಞಾನಿಗಳ, ಯೋಗಿಗಳ ಅಂತವರ ಕಾರ್ಯಕಲಾಪಗಳಲ್ಲಿ ಆಸಕ್ತನ ಆಗಿರಬಾರದು. ನೆಕ್ಸ್ಟ್ ಓದಿ, ಯಾರು ಓದ್ತೀರಿ? ಶ್ರೀಕಾಂತ್ ಪ್ರಭುಜಿ, ಮತ್ತೆ ಯೋಗೀಶ್ ಪ್ರಭುಜಿ, ಮತ್ತೆ ಇನ್ಯಾರು? ವೆಂಕಟೇಶ್, ಶಿವಪುಟ್ಟ, ಸ್ವಯಂ ಪ್ರಭಾ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ 3. ಕಾಮ್ಯಕರ್ಮಿಗಳು ತಾತ್ವಿಕ ಚಿಂತಕರು ಮತ್ತು ಹಠಯೋಗಿಗಳಲ್ಲಿ ಖಂಡಿತವಾಗಿ ಅನೇಕ ಸದ್ಗುಣಗಳಿವೆ. ಆದರೆ ಭಕ್ತನಲ್ಲಿ ಎಲ್ಲ ಸದ್ಗುಣಗಳು ತಾವೇ ತಾವಾಗಿ ಬೆಳೆಯುತ್ತವೆ. ಶ್ರೀಮದ್ ಭಾಗವತದಲ್ಲಿ 5.18 ಮತ್ತು 12 ಹೇಳಿರುವಂತೆ ದೇವತೆಗಳ ಸಕಲ ಸದ್ಗುಣಗಳು ಶುದ್ಧ ಭಕ್ತಿ ಸೇವೆ ಮಾಡುವವನಲ್ಲಿ ವ್ಯಕ್ತವಾಗುತ್ತಾ ಹೋಗುತ್ತವೆ. ಭಕ್ತನಿಗೆ ಯಾವುದೇ ಲೌಕಿಕ ಕಾರ್ಯದಲ್ಲಿ ಆಸಕ್ತಿ ಇಲ್ಲದಿರುವುದರಿಂದ ಅವನು ಐಹಿಕವಾಗಿ ಕಲುಷಿತನಾಗುವುದಿಲ್ಲ. ಅವನು ತಕ್ಷಣ ದಿವ್ಯ ಜೀವನದ ನೆಲೆಯಲ್ಲಿರುತ್ತಾನೆ. ಆದರೆ ಲೌಕಿಕ ಚಟುವಟಿಕೆಯಲ್ಲಿ ನಿರತನಾದವನು, ಅವನು ಜ್ಞಾನಿ, ಯೋಗಿ, ಕರ್ಮಿ, ಲೋಕೋಪಕಾರಿ, ರಾಷ್ಟ್ರೀಯತಾವಾದಿಯಾಗಿರಲಿ, ಯಾರೇ ಆಗಿರಲಿ. ಮಾತಾಜಿ ಸ್ಕ್ರೋಲ್ ಮಾಡಿ. ಒಂದ್ ನಿಮಿಷ ಓದಿ. ರಾಷ್ಟ್ರೀಯತಾವಾದಿಯಾಗಿರಲಿ, ಯಾರೇ ಆಗಿರಲಿ, ಮಹಾತ್ಮನ ಹಂತವನ್ನು ತಲುಪಲಾರನು. ಅವನು ದುರಾತ್ಮನಾಗಿಯೇ ಅಥವಾ ಕುಂಟ ಬುದ್ಧಿಯುಳ್ಳವನಾಗಿಯೇ ಉಳಿಯುತ್ತಾನೆ. ಭಗವದ್ಗೀತೆಯಲ್ಲಿ 9.13 ಹೀಗೆ ಹೇಳಿದೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾ ಭಜಂತಿ ಅನನ್ಯ ಮನಸೋ ಜ್ಞಾತೋ ಭೂತಾದಿಂ ಅವ್ಯಯಂ. ಓದಿ. ಓ ಪ್ರತಾಪುತ್ರನೇ, ಮೋಹಕ್ಕೊಳಗಾಗದವರು ಮಹಾತ್ಮರು ದಿವ್ಯ ಪ್ರಕೃತಿಯ ರಕ್ಷಣೆಯಲ್ಲಿರುತ್ತಾರೆ. ಅವರು ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಏಕೆಂದರೆ ನಾನು ದೇವೋತ್ತಮ ಪರಮ ಪುರುಷ, ಮೂಲ ಪುರುಷ ಮತ್ತು ಅವ್ಯಯನು ಎಂಬುದು ಅವರಿಗೆ ಗೊತ್ತು. ಭಗವಂತನ ಎಲ್ಲ ಭಕ್ತರು ಭಗವಂತನ ಪರಮ ಶಕ್ತಿಯ ರಕ್ಷಣೆಯಲ್ಲಿರುವುದರಿಂದ ಅವರು ಭಕ್ತಿ ಮಾರ್ಗವನ್ನು ಬಿಟ್ಟು ಕರ್ಮಿ, ಜ್ಞಾನಿ ಅಥವಾ ಯೋಗಿಗಳ ಹಾದಿಯನ್ನು ಅವಲಂಬಿಸಿರಬಾರದು. ಇದನ್ನು ಈ ಶ್ಲೋಕದಲ್ಲಿ ಉತ್ಸಾಹತ ನಿಶ್ಚಯಾತ್ ಧೈರ್ಯಾತ್ ತತ್ ಕರ್ಮ ಪ್ರವರ್ತನಾತ್, ತಾಳ್ಮೆಯಿಂದಲೂ ಶ್ರದ್ಧೆಯಿಂದಲೂ ಭಕ್ತಿ ಸೇವೆಯ ನಿಯಂತ್ರಕ ಕಾರ್ಯಗಳನ್ನು ಉತ್ಸಾಹದಿಂದ ನಡೆಸುವುದು ಎಂದು ಹೇಳಲಾಗಿದೆ. ಈ ರೀತಿಯಲ್ಲಿ ಮಾನವನು ಭಕ್ತಿ ಸೇವೆಯಲ್ಲಿ ಅಡ್ಡಿ ಆತಂಕವಿಲ್ಲದೆ ಮುಂದುವರಿಯಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಕಾಮ್ಯ ಕರ್ಮಿಗಳು, ತಾತ್ವಿಕ ಚಿಂತಕರು, ಹಠಯೋಗಿಗಳಲ್ಲಿ ಖಂಡಿತವಾಗಿ ಅನೇಕ ಸದ್ಗುಣಗಳು ಕೂಡ ಇವೆ. ಭಕ್ತನಲ್ಲಿ ಎಲ್ಲ ಸದ್ಗುಣಗಳು ಕೂಡ ತಾವೇ ತಾವಾಗಿ ಬೆಳೆಯುತ್ತದೆ. ಈಗ ಮದ್ಭಾಗವತದಲ್ಲಿ ಹೇಳಿರುವಂತೆ ಸಕಲ ಸದ್ಗುಣಗಳು ಶುದ್ಧ ಭಕ್ತಿ ಸೇವೆ ಮಾಡುವವನಲ್ಲಿ ವ್ಯಕ್ತವಾಗ್ತಾ ಹೋಗ್ತದೆ. ಭಕ್ತನಿಗೆ ಯಾವುದೇ ಈ ಲೌಕಿಕ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಅವನು ಐಹಿಕವಾಗಿ ಯಾವಾಗಲೂ ಕಲುಷಿತನಾಗುವುದಿಲ್ಲ. ಭಕ್ತ ತಕ್ಷಣ ದಿವ್ಯ ಜೀವನದ ನೆಲೆಯಲ್ಲಿ ಇರ್ತಾನೆ. ಲೌಕಿಕ ಚಟುವಟಿಕೆಗಳಲ್ಲಿ ಯಾರು ನಿರತನಾಗಿರ್ತಾನೋ ಅವನು ಜ್ಞಾನಿ, ಯೋಗಿ, ಕರ್ಮಿ, ಲೋಕೋಪಕಾರಿ, ರಾಷ್ಟ್ರೀಯತೆವಾದಿ ಯಾರೇ ಆಗಿರಲಿ ಆ ಮಹಾತ್ಮನ ಹಂತವನ್ನು ಅವನು ತಲುಪಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಅವನು ದುರಾತ್ಮ, ಕುಂಟು ಬುದ್ಧಿಯವನು ಆಗಿರ್ತಾನೆ ಅಂತೇಳಿ ಇಲ್ಲಿ 13ನೇ ಶ್ಲೋಕ ಅದನ್ನು ಹೇಳಿದೆ. ಅಂದ್ರೆ ಏನ್ ಹೇಳಿದ್ದಾರೆ? ಪ್ರತಪುತ್ರನೇ ಅಂದ್ರೆ ಅರ್ಜುನನೇ, ಮೋಹಕ್ಕೆ ಒಳಗಾದವರು ಮಹಾತ್ಮರು ಎಲ್ಲರೂ ಆ ದಿವ್ಯ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ. ಪೂರ್ತಿಯಾಗಿ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ. ದೇವೋತ್ತಮ ಪರಮಪುರುಷ, ಮೂಲ ಪುರುಷ, ಅವ್ಯಯ ಅಂತೇಳಿ ಅವರಿಗೆ ಗೊತ್ತು. ಅವನಿಗೆ ನಾಶವೇ ಇಲ್ಲ. ಭಗವಂತನು ಎಲ್ಲ ಭಕ್ತರ ಭಗವಂತನ ಪರಮಶಕ್ತಿಯ ರಕ್ಷಣೆಯಲ್ಲಿ ಇದ್ದಾರೆ. ಇರುವುದರಿಂದ ಭಕ್ತಿ ಮಾರ್ಗವನ್ನು ಬಿಟ್ಟು ಕರ್ಮಿ, ಜ್ಞಾನಿ ಮತ್ತು ಯೋಗಿಗಳ ಹಾದಿಯನ್ನು ನಾವು
ಅವಲಂಬಿಸಬಾರದು. ಉತ್ಸಾಹ ನಿಶ್ಚಯ ಧೈರ್ಯ ತತ್ ಕರ್ಮ ಪ್ರವರ್ತನಾತ್ ಅಂದ್ರೆ ತಾಳ್ಮೆಯಿಂದ ಇರಬೇಕು, ಶ್ರದ್ಧೆಯಿಂದ ಭಕ್ತಿ ಸೇವೆಯ ನಿಯಂತ್ರಕ ಕಾರ್ಯಗಳನ್ನು ಉತ್ಸಾಹದಿಂದ ನಡೆಸುವುದು ಅಂತ ಹೇಳಲಾಗಿದೆ. ಈ ರೀತಿಯಲ್ಲಿ ಮಾನವನು ಭಕ್ತಿ ಸೇವೆಯಲ್ಲಿ ಅಡ್ಡಿ ಆತಂಕವಿಲ್ಲದೆ ಮುಂದುವರಿಬಹುದು ಅಂತೇಳಿ ಈ 3ನೇ ಶ್ಲೋಕ ನಮ್ಗೆ ತಿಳಿಸಿಕೊಡ್ತದೆ ಹೇಗೆ ಮುಂದುವರಿಬಹುದು ಅಂತೇಳಿ. ಹೇಗೆ ನಾವು ಪ್ರೇಮದಿಂದ ಭಕ್ತಿಯನ್ನು ಮಾಡಬೇಕು, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ನಗರ ಸಂಕೀರ್ತನೆ ಮಾಡಬೇಕು, ಗುರುಗಳ ಮೂಲಕ ಆ ಶುದ್ಧ ಭಕ್ತಿಯನ್ನು ನಾವು ಅಭ್ಯಾಸ ಮಾಡಬೇಕು. ನಾವೆಲ್ಲ ಆ ಆಧ್ಯಾತ್ಮಿಕ ಲೋಕದಿಂದ ಬಂದವರು, ಇಲ್ಲಿಗೆ ಏನೋ ಒಂದು ತಪ್ಪು ಮಾಡಿದ್ದೇವೆ, ಅದಕ್ಕೆ ಬಂದು ಇಲ್ಲಿ ಸೇರಿದ್ದೇವೆ. ಈಗ ನಾವು ಪುನಃ ನಮ್ಮ ಮನೆಗೆ ಹೋಗ್ಬೇಕು. ಅದಕ್ಕೆ ನಾವು ಏನ್ ಮಾಡ್ಬೇಕು, ಕೃಷ್ಣನ ಆ ಪ್ರೇಮ ಸೇವೆಯನ್ನೇ ಮಾಡ್ಬೇಕು. ಅದಕ್ಕಾಗಿ ನಮ್ಗೆ ಇಲ್ಲಿ ಶ್ರೀಲ ಪ್ರಭುಪಾದರಂತಹ ಗುರುಗಳು ಇಸ್ಕಾನ್ ಎಂಬ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಆ ಸಂಸ್ಥೆಯನ್ನು ಮಾಡಿ ಆಧ್ಯಾತ್ಮಿಕ ಲೋಕದ ಇದು ಎಂಬಾಸಿ ಇದ್ದಾಗ ಅದು ಇಸ್ಕಾನ್ ಅಲ್ಲವಾ? ಈಗ ನಿಮ್ಗೆ ಅಲ್ಲಿ ನೃಗ ಮಹಾರಾಜನ ಕತೆ ಗೊತ್ತಿತ್ತು ಅಲ್ಲವಾ? ಅವನು ಆ ದನದು ಇದು ಹಸುಗಳನ್ನೆಲ್ಲ ಗೋದಾನ ಮಾಡ್ತಾನೆ, ಗೊತ್ತಲ್ಲ ಕತೆ? ಇಲ್ಲ ಮಾತಾಜಿ. ಮಾತಾಜಿ ನೆನ್ನೆ ಹೇಳಿದ್ರಲ್ಲ. ನಿನ್ನೆ ಮೊನ್ನೆಯ ನಮ್ಮದು ಕೃಷ್ಣ ಬುಕ್ ರೀಡಿಂಗ್ ಅಲ್ಲಿ ಹೇಳಿದ್ರಲ್ಲ. ಅಲ್ಲಿ ಅವನು ಗೋದಾನ ಮಾಡುವಾಗ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಹೆಚ್ಚು ಕಡಿಮೆ ಅಂದ್ರೆ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟ ಹಸು ಅದು ವಾಪಸ್ ಬಂದು ಅವನ ಹಟ್ಟಿಯೊಳಗೆ ಸೇರ್ತದೆ. ಆ ಹಟ್ಟಿಯಿಂದ ಇವನಿಗೆ ಗೊತ್ತಿಲ್ಲ, ಇವನು ಅದನ್ನು ಪುನಃ ಇನ್ನೊಂದು ಬ್ರಾಹ್ಮಣನಿಗೆ ದಾನ ಮಾಡಿ ಕೊಟ್ಟ. ಈ ಇಬ್ಬರು ಬ್ರಾಹ್ಮಣರು ದಾರಿಯಲ್ಲಿ ಸಿಗುವಾಗ ಇದು ನನ್ನದು ನನ್ನದು ಅಂತೇಳಿ ಜಗಳ ಮಾಡ್ಕೊಳ್ತಾರೆ. ಮತ್ತೆ ಪುನಃ ರಾಜನಲ್ಲಿಗೆ ಬರುವಾಗ ರಾಜನಿಗೆ ಏನ್ ಮಾಡ್ಬೇಕಂತೇಳಿ ಗೊತ್ತಾಗುದಿಲ್ಲ, ರಾಜನನ್ನೇ ಶಪಿಸಿ ಬಿಡ್ತಾರೆ ಅವರು. ಹಾಗೆ ಈ ನೃಗ ಮಹಾರಾಜನಿಗೆ ಹಲ್ಲಿ ಜನ್ಮ ಸಿಗ್ತದೆ. ಅವನು ಬಾವಿಯಲ್ಲಿ ಇರ್ತಾನೆ ಅಂತ ಆ ಮಕ್ಕಳೆಲ್ಲ ನೋಡಿ, ದೊಡ್ಡ ಬೃಹತ್ ಆಕಾರದ ಹಲ್ಲಿ ಅದನ್ನು ನೋಡುವಾಗ ಮಕ್ಕಳು ಏನ್ ಮಾಡಿದ್ರು ಅದು ಮೇಲಕ್ಕೆ ಬರ್ಲಿಕ್ಕೆ ಆಗುದಿಲ್ಲ, ಮೇಲಕ್ಕೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ಆಗುದಿಲ್ಲ. ಅದನ್ನು ನೋಡಿ ಮಕ್ಕಳು ಹೋಗಿ ಕೃಷ್ಣನಿಗೆ ಹೇಳ್ತಾರಂತೆ. ಮತ್ತೆ ಕೃಷ್ಣ ತನ್ನ ಎಡಗೈಯಿಂದ ಆ ಹಲ್ಲಿಯನ್ನು ಮೇಲೆತ್ತಿ ಅವನಿಂದಲೇ ಈ ಕಥೆಯನ್ನು ಹೇಳಿಸಿದಂತಹ ಕತೆ ಕೃಷ್ಣ ಬುಕ್ಕಲ್ಲಿ ಇದೆ. ಅದಕ್ಕೆ ಹೇಳುದು ಯಾವುದು ಈ ನೃಗ ಮಹಾರಾಜನಂತಹ ಕತೆ ಆಗ್ಬೋದು. ಅದು ಸಹ ದ್ವಾರಕದ ಅಲ್ಲಿ ಒಂದು ಬಾವಿಯಲ್ಲಿ ಇದ್ದ. ಅವನು ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿದ್ದ. ಎಲ್ಲಾ ಕೆಲಸ ಇದು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಕೂಡ ಅವನಿಗೆ ಶಾಪ ಅಂತೂ ಸಿಕ್ಕಿತ್ತು, ಹಲ್ಲಿಯಾಗಿ ಬಿಟ್ಟ. ಆದ್ರೆ ಮತ್ತೆ ಅವನು ಮೋಕ್ಷವನ್ನು ಪಡೆದು ದೇವತೆಗಳ ಲೋಕದಲ್ಲಿ ದೇವತೆಯಾಗಿ ಬಿಟ್ಟ. ದ್ರೌಪದಿ ವಸ್ತ್ರಾಭರಣ ನಮ್ಗೆ ಭಗವಂತ ಸಹಾಯ ಮಾಡುದಿಲ್ಲ ಅಂತೇಳಿ ಇಲ್ಲ. ಎಲ್ಲ ವಿಷಯದಲ್ಲಿ ಕೂಡ ನಾವು ಭಗವಂತನನ್ನು ನೆನೆದ್ರೆ ಭಗವಂತ ಕೂಡ್ಲೇ ಬಂದು ಸಹಾಯ ಮಾಡ್ತಾನೆ. ಅಲ್ಲಿ ದ್ರೌಪದಿಗೆ ಹೇಗೆ ಸಹಾಯ ಮಾಡಿದ್ದಾನೆ. ಮತ್ತೆ ಒಂದು ವಸ್ತ್ರದಾಯ್ತು, ಇನ್ನೊಂದು ಅವರು ಕಾಡಿನಲ್ಲಿ ಇರುವಾಗ ಯಾರೋ ಒಬ್ರು ಪ್ರಸಾದಕ್ಕೆ ಅಂತೇಳಿ ತುಂಬಾ ಜನ ಬರುವಾಗ ಅಲ್ಲಿ ಯಾವುದೂ ಇಲ್ಲ, ಅಕ್ಕಿ ಕಾಲ ಯಾವುದೂ ಇರುವುದಿಲ್ಲ. ಲಾಸ್ಟಿಗೆ ಅವಳು ಮಾಡ್ತಾರೆ. ಒಮ್ಮೆ ಊಟ ಮಾಡಿ, ಅಕ್ಷಯ ಪಾತ್ರೆ ಅಲ್ಲ ಅದು, ಒಮ್ಮೆ ಊಟ ಮಾಡಿ ಅದನ್ನು ಮತ್ತೆ ತೆಗೆದಿಟ್ಟ ಮೇಲೆ ಮತ್ತೆ ಅದರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಇವರದ್ದೆಲ್ಲರದು ಊಟ ಆಯ್ತು. ಆಮೇಲೆ ಇವರೆಲ್ಲ ಬರುವಾಗ ಏನ್ ಮಾಡುದು ಅಂತೇಳಿ ಗೊಂದಲದಲ್ಲಿ ಇರ್ತಾಳೆ. ಆಗ ಕೃಷ್ಣನನ್ನೇ ಬೇಡಿಕೊಳ್ತಾರೆ. ಕೃಷ್ಣ ಬರ್ತಾನೆ, ನೋಡು ಹೀಗೆ ಅಂತ ಹೇಳ್ತಾನೆ. ಆಗ ಅವನು ಕೃಷ್ಣ ಹೇಳ್ತಾನೆ, ಹೋಗು ನೀನು ತಟ್ಟೆ ತಾ ಅಂತೇಳಿ ತಟ್ಟೆ ತರ್ತಾಳೆ ಅಕ್ಷಯ ಪಾತ್ರೆಯನ್ನು. ಅದ್ರಲ್ಲಿ ಒಂದು ಅಗುಳು ಇತ್ತಂತೆ. ಅದನ್ನು ಬಾಯಿಗೆ ಹಾಕಿದ ಕೂಡಲೇ ಯಾರೆಲ್ಲ ಬಂದಿದ್ದಾರೆ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬಿತು. ಅದೇ ಕೃಷ್ಣ ಮಾತಾಜಿ, ದೂರ್ವಾಸ ಮುನಿಗಳು 101 ಶಿಷ್ಯರು ಬರೋದು. ದುರ್ವಾಸ ಮುನಿಗಳು ಅವರು ಅವರ ಶಿಷ್ಯರು ಇವರನ್ನು ಇದು ಮಾಡ್ಲಿಕ್ಕೆ ಬರುವಂತದ್ದು, ಪರೀಕ್ಷೆ ಮಾಡ್ಲಿಕ್ಕೆ ಅಲ್ಲ. ಹೌದು, ಮತ್ತೆ ನಾವು ಯಾವಾಗ್ಲೂ ಇಲ್ಲಿ ಪ್ರವೃತ್ತಿ ನಿವೃತ್ತಿ ಅಂತ ಹೇಳಿ ಇದೆ. ಏನಂತ ಹೇಳಿದ್ರೆ, ಈಗ ಪ್ರವೃತ್ತಿಯಲ್ಲಿ ನಮ್ಮ ದೇಹದಲ್ಲಿ
ಕೈ ಕಾಲುಗಳನ್ನು ನಾವು ಆ ವಿಗ್ರಹಾರಾಧನೆಯ ಏನೋ ದೇವರ ಪೂಜೆ ಮಾಡ್ಲಿಕ್ಕೆ ನಾವು ಬಳಸ್ಬೇಕು. ನಿವೃತ್ತಿ ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ನಿವೃತ್ತಿ ಹೊಂದಬೇಕು ನಾವು? ನಾಲ್ಕು ನಿಯಂತ್ರಕ ತತ್ವ ಅದನ್ನೆಲ್ಲ ವರ್ಜಿಸ್ಬೇಕು ನಾವು. ಅದೇ ನಿವೃತ್ತಿ. ಮನಸ್ಸಿನ ಪ್ರವೃತ್ತಿ ಅಂದ್ರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಬೇಡದ ಸಂಘ ಬೇಡ. ಭಗವಂತನ ಕೃಷ್ಣನ ಸೇವೆ ಒಂದೇ ಸಾಕು. ನಿವೃತ್ತಿಯಲ್ಲಿ ಕೆಟ್ಟವರ ಸಂಘವೇ ಬೇಡ ನಮಗೆ, ಅಲ್ಲವಾ? ಹಾಗೆ ಮಾತು ಕೂಡ ಹಾಗೆ ಪ್ರಜ್ವಲ್ಪವಾದ ಮಾತನ್ನು ನಾವು ಆಡ್ಬಾರ್ದು. ಒಬ್ಬರ ವಿಷಯದಲ್ಲಿ ನಾವು ಕೆಟ್ಟದನ್ನು ಯಾವಾಗ್ಲೂ ಯೋಚಿಸಲೂಬಾರದು, ಮಾತನಾಡಲೂಬಾರದು. ಬರೀ ನಾವು ಅದನ್ನೆಲ್ಲ ಬಿಟ್ಟು ಕೃಷ್ಣ ಕಥೆಯನ್ನೇ ಕೇಳೋಣ. ಕೃಷ್ಣನಿಗೆ ಪ್ರಸಾದ ರೂಪವಾಗಿ ಒಂದಿಷ್ಟು ಎಲೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರು, ಹೂವು, ಎಲೆ ಅದು ಕೊಟ್ರೆ ಸಾಕಂತೆ ಕೃಷ್ಣ ಆಗ್ತಾನೆ. ಯಾಕಂದ್ರೆ ನಾವು ಅವನ ನೆನಪಿಟ್ಟು ದಿನಾ ಅವನನ್ನು ಪೂಜೆ ಮಾಡ್ತೇವೆ ಅಂತೇಳಿ ಕೊಡ್ತಾನೆ. ಮೊದ್ಲು ನಮ್ಮಲ್ಲಿ ಎಲ್ಲ ವರ್ಷಕ್ಕೆ ಒಂದ್ಸಲ ಮಾತ್ರ ದೇವಸ್ಥಾನಕ್ಕೆ ಹೋಗುವವರು ಇದ್ದಾರೆ, ಅಲ್ಲವಾ? ಅದನ್ನ ನಾವು ತಪ್ಪಿಸ್ಬೇಕು. ಹೋಗ್ಬೇಕು ಯಾವಾಗ್ಲೂ. ಸಂಡೇ ಫೀಸ್ಟ್ಗೆ ಅಥವಾ ಬೇರೆ ದಿವಸ ವಾರಕ್ಕೆ ಒಂದ್ಸಲ ಆದ್ರೂ ನಾವು ಹೋಗ್ಬೇಕು. ದಿನ ಹೋಗ್ಬೇಕು, ಆದ್ರೆ ಅನಾನುಕೂಲ ಆದ ಕಾರಣ ಒಂದು ಸಲ ಹೋಗ್ಲೇಬೇಕು. ನಾವು ಭಗವಂತನಿಗೆ ಗಾರ್ಲ್ಯಾಂಡ್ ಅಂತ ಹೂವಿನ ಮಾಲೆ ಮಾಡೋದು, ಪುಸ್ತಕ ವಿತರಿಸುವುದು ಅಥವಾ ಪುಸ್ತಕವನ್ನು ಓದುವುದು ಭಗವಂತದ್ದು. ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ನಾವು ಭಕ್ತಿ ಸೇವೆಯಲ್ಲಿ ಅಂತ ಹೇಳಿದ್ರೆ ಆ ದೇವಸ್ಥಾನದಲ್ಲಿ ಮಾರ್ಜನ ಮಾಡೋದು, ಮತ್ತೆ ಪ್ರಸಾದವನ್ನು ಹಂಚೋದು, ಇನ್ನು ಬೇರೆ ತುಂಬಾ ಕೆಲಸಗಳು ಇದೆ. ಮೊನ್ನೆ ಬಂದವರಿಗೆ ಗೊತ್ತಿದೆ. ಅಂತ ಹೇಳ್ತಾರೆ ಮಾತಾಜಿ. ಏನು? ಬರೀ ದಿನ ದೇವಸ್ಥಾನಕ್ಕೆ ಹೋಗ್ತಾರೆ ಇವರು, ಬೇರೆ ಕೆಲಸ ಇಲ್ಲ ಅಂತಾರೆ ಮಾತಾಜಿ. ಅದು ಹೇಳ್ತಾರೆ, ಅದು ನಮ್ಮ ಹೇಳ್ತಾರೆ. ಆದ್ರೆ ನಾವು ಮಾಡುವಂತದ್ದು ಸ್ವಲ್ಪ ಆದ್ರೂ ಮಾಡ್ಲೇಬೇಕು ಭಕ್ತಿ ಸೇವೆಯಲ್ಲಿ. ದೇವಸ್ಥಾನ ಬೇಡ, ನೀವು ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ನೀವು ಮಾಡಿ. ನಿಮ್ಗೆ ಹಾಗೆ ತೊಂದರೆ ಆದ್ರೆ ನಿಮ್ಮ ಮನೆಯಲ್ಲೇ ನೀವು ಮಾಡಿ, ತನ್ನಷ್ಟಕ್ಕೆ ಮನಸ್ಸು ಚೇಂಜ್ ಆಗ್ತದೆ. ಮಾತಾಜಿ, ಇದು ಫೋನಲ್ಲಿ ಭಗವದ್ಗೀತೆ ಕ್ಲಾಸ್ ಕೇಳ್ತಾ ಕುಂತ್ರೆ ಅಕ್ಕಪಕ್ಕದವ್ರು ಬಂದ್ರೆ ನೀನೇನ್ ಯಾವಾಗ್ಲೂ ಇದನ್ನೇ ಇಟ್ಕೊಂಡ್ ಕುಂತಿರ್ತೀಯ ಅಂತ ಕೇಳ್ತಾರೆ. ಅದೇ ಅಂತವರ ಸಂಘವನ್ನು ತೊರೆಯಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರೇ ಬರ್ತಾರೆ ಮಾತಾಜಿ. ಏನಾದ್ರೂ ಎದಕ್ಕಾದ್ರೂ ಹೌದು, ಬನ್ನಿ ನೀವು ಸಹ ಕೇಳಿ ಅಂತ ಹೇಳ್ಬೇಕು ಅಷ್ಟೇ. ಬನ್ನಿ ನೀವು ಸಹ, ನಿಮ್ಮ ಕಿವಿಗೆ ಆದ್ರೂ ಸ್ವಲ್ಪ ಆದ್ರೂ ಬೀಳ್ಲಿ. ಅಲ್ಲ ಮಾತಾಜಿ, ಲಿಂಕ್ ಕಳಿಸ್ತೀನಿ, ನೀವು ಕೇಳಿ ಅಂದ್ರೆ ನೀನೇ ಕೇಳ್ಬಿಡು. ನಿಮ್ಗೆ ಒಳ್ಳೇದ್ ಮಾಡ್ಬಿಡ್ಲಿ ದೇವ್ರು. ನನಗೆ ಪೇಷನ್ಸ್ ಇಲ್ಲ. ಆಯ್ತಪ್ಪ ಅಂತ ಹೇಳಿ. ಆಯ್ತು, ನನ್ಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಆಚೆ ಜನ ಇರ್ಲಿ, ಮನೆಯಲ್ಲಿ ಅಡ್ಡಿ ಆತಂಕಗಳಿದೆ ಮಾತಾಜಿ. ಎಲ್ಲರ ಮನೆಯಲ್ಲೂ ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಇದೆ. ಮನೆಗಳಲ್ಲೇನೆ ಹೌದು, ಎಲ್ಲರ ಮನೆಯಲ್ಲಿಯೂ ಕೂಡ ಇದೆ.